ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇದು ಅನನ್ಯ ಸಾಧಕರ ಸಾಧನೆಯ ಅನಾವರಣದ ವಿಶೇಷ ಕಾರ್ಯಕ್ರಮ. ಒಂದಷ್ಟು ಕಲೆಯ ಮೂಲಕ ಜನರನ್ನು ರಂಜಿಸುತ್ತಾ ಮತ್ತು ಅದನ್ನೇ ಒಂದು ಸಾಧನೆ ಮೆಟ್ಟಲುಗಳಾಗಿ ಪರಿವರ್ತನೆ ಮಾಡ್ತಾ, ಜೊತೆಗೆ ಮನೋರಂಜನೆ ಹಾಗೂ ಜನಪ್ರಿಯತೆ ಎರಡರನ್ನ ಬ್ಯಾಲೆನ್ಸ್ ಮಾಡ್ತಾ ಒಂದು ತಾರಾಪಟ್ಟವನ್ನು ಗಳಿಸಿಕೊಂಡ ಮಹಾನ್ ಸಾಧಕರ ಒಂದು ಕಾರ್ಯಕ್ರಮಗಳ ಸರಣಿ ಇದು ಕಲಾವಿದ. ಸ್ಪಂದನ ವಾಹಿನಿ ಅರ್ಪಿಸುವಂಥ ವಿಶೇಷ ಕಾರ್ಯಕ್ರಮ. ಇವತ್ತಿನ ದಿನ ನಮ್ಮ ಜೊತೆ ಇಡೀ ಕರುನಾಡಿಗೆ ಪರಿಚಿತವಾದವರು, ಜೊತೆಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತಹ ಖ್ಯಾತಿಯನ್ನು ಪಡೆದವರು, ಇವತ್ತಿನ ದಿನ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿದವರು ಮತ್ತು ತುಳುನಾಡಿನ ಓರ್ವ ಹೆಮ್ಮೆಯ ಪುತ್ರನಾಗಿ ಕರುನಾಡಿನ ಒಬ್ಬ ರಂಜಕನಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ಕಲಾವಿದರ ಸೀಟ್ನಲ್ಲಿ ಪ್ಲೀಸ್ ವೆಲ್ಕಮ್ ರಾಕೇಶ್ ಪೂಜಾರಿ. ನಮಸ್ತೆ ಸರ್. ನಮಸ್ತೆ. ಪರಿಚಯ ಹೆಚ್ಚಿಗೆ ಅಗತ್ಯ ಇಲ್ಲ ಅಂತ ಕಾಣುತ್ತೆ, ಆದರೆ ಇದನ್ನು ಸಿಂಹಾವಲೋಕನ ಅಂತ ಅಂದ್ಕೊಳ್ತೀವೋ, ನೆನಪಿನ ಮೆಲುಕುಗಳು ಅಂದ್ಕೊಳ್ತೀವೋ, ನೆನಪಿನ ಬುತ್ತಿಯಿಂದ ಹೊರಟಂತಹ ಹಲವಾರು ನೆನಪಿನ ಸುರುಳಿಗಳು ಅಂದ್ಕೊಳ್ತೀವೋ, ಅಥವಾ ಪ್ರತಿಯೊಂದು ಬಾರಿಯೂ ನಮಗೆ ಅಗತ್ಯ ಇರುವಂತಹದ್ದು ಮತ್ತು ಹಲವಾರು ಸಮಯದಲ್ಲಿ ಏಕಾಂಗಿತನವನ್ನು ಹೋಗಲಾಡಿಸುವುದಕ್ಕೆ ಮತ್ತಷ್ಟು ಒಂಥರ ಸ್ಫೂರ್ತಿಯನ್ನು ತುಂಬುವಂಥದ್ದು, ಗ್ಲುಕೋಸ್ ಥರ ಕೆಲಸ ಮಾಡುವಂಥದ್ದು ಯಾವತ್ತೂ ನಮ್ಮ ನೆನಪುಗಳು. ಸಾಧನೆಯ ಮೆಟ್ಟಿಲನ್ನು ಏರಿದಾಗ ನಾವು ಹತ್ತಿದ ಏಣಿಯನ್ನು ಮರಿಬಾರದು ಅಂತ ಹೇಳ್ತಾರೆ. ಕಾರಣ ನಮ್ಮನ್ನು ಅಷ್ಟು ಎತ್ತರಕ್ಕೆ ಏರಿಸೋದಕ್ಕೆ ಕಾರಣವೇ ಆ ಮೆಟ್ಟಿಲುಗಳು. ಅದು ಕಷ್ಟ ಇರ್ಬೋದು, ಸುಖ ಇರ್ಬೋದು, ಜಗಳ ಇರ್ಬೋದು, ಅವಮಾನ ಇರ್ಬೋದು, ಅಪಮಾನ ಇರ್ಬೋದು. ಯಾಕೆಂದರೆ ಕೆಲವೊಮ್ಮೆ ನಮಗಾದ ಅಪಮಾನಗಳೇ ನಮಗೆ ಚಾಲೆಂಜನ್ನು ತಂದು ಕೊಡ್ತವೆ. ನಿನ್ನ ಕೈಯಲ್ಲಿ ಏನು ಆಗೋದಿಲ್ಲ ಅಂತ ಹೇಳಿದವರೆಲ್ಲ ಇವನು ಮಾಡಿಬಿಟ್ನ ಅಂತ ಅನ್ನಿಸೋ ಮಟ್ಟಿಗೆ ರಾಕೇಶ್ ಪೂಜಾರಿಯವರು ಇವತ್ತಿನ ದಿನ ಅದ್ಭುತ ಕಾಮಿಡಿ ಕಿಲಾಡಿಯಾಗಿ ಮಿಂಚಿದವರು. ಗ್ರ್ಯಾಂಡ್ ಫಿನಾಲೆಯಲ್ಲಿ 12 ಜನರ ಮಧ್ಯ ಅವರೆಲ್ಲರಿಗಿಂತಲೂ ಗಿಡ್ಡ ಇದ್ದರೂ ಕೂಡ ಅವರೆಲ್ಲರಿಗಿಂತಲೂ ಎತ್ತರದ ಸಾಧನೆಯನ್ನು ಮಾಡೋದ್ರ ಮೂಲಕ ನಮ್ಮ ಉಡುಪಿ ಜಿಲ್ಲೆಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತಿನ ದಿನ ನಮ್ಮ ಕಲಾವಿದರ ಸೀಟ್ನ ವಿಶೇಷ ಅತಿಥಿ ರಾಕೇಶ್ ಪೂಜಾರಿಗೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಸರ್. ರಾಕೇಶ್ ಬಾಯ್, ನಾನು ಬಹಳ ವರ್ಷಗಳಿಂದ ನಿಮ್ಮನ್ನು ನೋಡ್ತಾ ಇದ್ದೇನೆ. ಹೌದು. ಬಹುಶಃ ರಂಗಭೂಮಿಯ ಒಡನಾಟಿನಿಂದ ನಿಮ್ಮನ್ನು ವಿವಿಧ ಬಗೆಯಲ್ಲಿ ನಾನು ನೋಡಿದ್ದೇನೆ. ಕಾಮಿಡಿ ಕಿಲಾಡಿಗಳು ನೋಡೋದಕ್ಕಿಂತ ಮುಂಚೆನೇ ತುಳುನಾಡಿನ ಜನ ನಿಮ್ಮನ್ನು ರಂಗಭೂಮಿಯಲ್ಲಿ ನೋಡಿದ್ದಾರೆ. ರಂಗಭೂಮಿ ಅನ್ನುವುದು ಬಹುಶಃ ಒಬ್ಬ ನಟನಾದವನಿಗೆ ಅದು ದೊಡ್ಡ ಶಾಲೆ ಅಂತ. ಖಂಡಿತ ಯೂನಿವರ್ಸಿಟಿ, ಮತ್ತೊಂದು ದೊಡ್ಡ ಗ್ರಂಥ ನಮಗೆ. ಯಾಕೆಂದರೆ ರಂಗಭೂಮಿಯ ಪ್ರತಿ ಹೆಜ್ಜೆಗಳು ನಮಗೆ ಎಲ್ಲೋ ಒಂದು ಕಡೆ ಪ್ರತಿದಿನ ಒಂದು ಪಾಠ ಆಗುತ್ತೆ, ಪ್ರತಿ ಶೋ ಒಂದು ನಮಗೆ ಪಾಠ ಆಗುತ್ತೆ. ನಿಮ್ಮ ಜರ್ನಿ ಹೇಗಿತ್ತು? ಜರ್ನಿ ಅಂದರೆ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರುವಾಗ BBM ಮಾಡ್ತಿದ್ದೆ ಮಿಲಗ್ರಿಸ್ ಕಾಲೇಜಲ್ಲಿ. ಆವಾಗ ನಾನು ಫಸ್ಟ್ ಸ್ಟೇಜ್ ಹತ್ತಿದ್ದು ನನ್ನ ಇಷ್ಟ ಪ್ರಕಾರ. ಅದಕ್ಕಿಂತ ಮೊದಲು ನಾನು ಪ್ರೈಮರಿ ಆಗಲಿ, ಹೈಸ್ಕೂಲ್ ಆಗಲಿ, PUC ಆಗಲಿ ನನಗೂ ಮತ್ತೆ ಸ್ಟೇಜ್ಗೆ ಒಂಥರ ಎಲರ್ಜಿ ಇದ್ದಾಗೆ, ಫಿಯರ್, ಸಿಕ್ಕಾಪಟ್ಟೆ ಫಿಯರ್. ಅಂದರೆ ಯಾವುದೇ ಒಂದು ವಿಷಯಕ್ಕೆ ಸ್ಟೇಜ್ ಹತ್ತುದಂದ್ರೆ ನನಗೆ ಆಗೋದಿಲ್ಲ. ಯಾಕಂದರೆ ಹೌದು, ಆ ಥರ ನನಗೆ ಸ್ವಲ್ಪ ಓವರ್ ಇತ್ತು. ಅದು ಯಾವ ಥರ ಅಂದರೆ, ಈಗ ನಮಗೆ ಟೀಚರ್ಸ್ ಡೇ ಅಥವಾ ಟ್ಯಾಲೆಂಟ್ ಏನಾದರೂ ಇದ್ದರೆ ಅವಾಗ ನಮ್ಮ ಊರಿನ ಪಂಚಾಯತ್ ಅವ್ರು ಇಲ್ಲಾದ್ರೆ ಯಾರು ಗೆಸ್ಟ್ ಎಲ್ಲ ಬಂದಿರ್ತಾರೆ, ಅವ್ರಿಗೆ ಒಂದು ವೆಲ್ಕಮ್ ಮಾಡಲಿಕ್ಕೆ ಹೂ ಕೊಡಪ್ಪ ಅಂತ ಕಳಿಸಿದ್ರು ಕೂಡ ದಮ್ಮ ಟೀಚರ್ ನಿಮ್ಮ ಕಾಲಿಗೆ ಬೀಳ್ತೇನೆ, ಆಮೇಲೆ ಗುಡಿಸ್ಲಿಕ್ಕೆ ಬೇಕಾದರೆ ಬರ್ತೀನಿ ಸ್ಟೇಜ್ಗೆ ಒಂದು ಇವಾಗ ಕಲಿಸ್ಬೇಡಿ ಅಂತ. ಅಷ್ಟೆಲ್ಲ ಸ್ಟೇಜ್ ಫಿಯರ್ ಇತ್ತು. ಮತ್ತು ಡಿಗ್ರಿಯಲ್ಲಿರುವಾಗ ಅಂದರೆ ಈ ಮರಳುಗೋಲ್ ಅಂತ ಹೇಳ್ತಾರೆ ನಮ್ಮ ಮಕ್ಕಳಾಟಿಗೆ, ಅದೆಲ್ಲ ಜಾಸ್ತಿ ಇರುತ್ತಲ್ವ. ಆವಾಗ ಒಂದಿನ ನಮ್ಮ ಕ್ಲಾಸ್ ಲೀಡರ್ ರಿಜ್ಲಾ ಅಂತ, ಅಲ್ಲಿ ರಿಜ್ಲಾನಿಗೆ ನಮ್ಮದು ನಮ್ಮದು ಕಮ್ಯುನಿಕೇಷನ್ ಹೇಗಂದರೆ, ಅವಳಿಗೆ ಹಿಂದಿ ಇಂಗ್ಲೀಷ್ ಬಿಟ್ಟರೆ ಬೇರೆ ಭಾಷೆ ಬರೋದಿಲ್ಲ. ನಮಗೆ ಹಿಂದಿ ಇಂಗ್ಲೀಷ್ ಮತ್ತೆಲ್ಲ ಬರ್ತದೆ. ಅಲ್ಲಿ ಅದು ಪ್ರಾಬ್ಲಮ್ ಆಗ್ತಿತ್ತು. ಮತ್ತೆ ಆದ್ರೂ ಒಂದಿನ ಅವಳು ನಾಳೆ ಯಾವ ಕಾಲೇಜ್ ಹೋಗ್ತಿದ್ದೆ? ಮಿಲಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಅಲ್ಲಿ ನಾನು ಅವಳು ಒಂದಿನ ನಮ್ಮ ಹೆಸರು ಕೊಟ್ಟಾಗಿತ್ತು. ಅಂದರೆ ನಾಳೆ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಇದೆ, ಸ್ಕಿಟ್ ಕಾಂಪಿಟೇಷನ್. ಇವಳು ನಮ್ದು ಹೆಸರು ಅಲ್ಲಿ ರಾಕೇಶ್ ಅಂಡ್ ಟೀಮ್ ಅಂತ ಹೆಸರು ಕೊಟ್ಟಾಗಿದೆ. ಅಂದರೆ ಸ್ವಲ್ಪ ಏನಾದ್ರು ಹಗೆಯಲ್ಲಿ ಕೊಟ್ಟದಲ್ಲ? ಹಗೆಯಲ್ಲಿ ಕೊಟ್ಟಿದ್ದ ಏನ ಅಂದ್ರೆ ಮಕ್ಕಳಾಟಿಗೆ ಎಲ್ಲ ಇರ್ತದಲ್ಲ, ನೀವು ಒಂದು ಮಾಡಿ ಅಂತ ಅವಳು ನಮ್ಮ ಹತ್ರ ಕೇಳಲೂ ಇಲ್ಲ, ಏನೂ ಇಲ್ಲ, ನಮ್ಗೆ ವಿಷಯನೇ ಗೊತ್ತಿಲ್ಲ, ಕಲಿಸ್ಬೇಕು ಅಂತ ಮಾಡಿ ಆತರ ಏನೋ ಮಾಡಿರ್ಬೇಕು.
ಇವಾಗ ಹೇಳ್ತಾರೆ ನಾನಲ್ವಾ ನಿಂಗೆ ಮೇನ್ ಅಂತ. ಅವತ್ತಿದೊಂದು ಏನೋ ಒಂದು ಹಾಗೆ ಬೇಕಾಗಿ ಮಾಡಿದ್ರೆ ಇವತ್ತು ಅದೊಂದು ನಿಮ್ಗೆ ಅವಕಾಶದ ಬಾಗಿಲಂತೆ ರೀತು ಅಂತ ಹೇಳ್ಬೋದು. ಮತ್ತೆ ಆವಾಗ ಹೇಗಿತ್ತಂದ್ರೆ ಒಳ್ಳೇದು ಕೆಟ್ಟದು ಒಟ್ಟಿಗೆ ನಮ್ ಕ್ಲಾಸ್ಗೆ ಹೆಸರು ಬರ್ಬೇಕು. ನಮ್ ಒಳ್ಳೇದಿಂದ ಹೆಸರು ಬಂದಿಲ್ಲ ದೇವ್ರ ದಯಿಂದ. ಅವತ್ತು ಆಮೇಲೆ ಏನು ಮಾಡೋದು ಈಗ ನೆಕ್ಸ್ಟ್ ಅಂದರೆ ಅವತ್ತು ಕಾಲೇಜ್ ಬಿಟ್ಟಾದ್ಮೇಲೆ ಅವಳು ಹೇಳಿದ್ಲು ಈ ಥರ ನಾನು ಹೆಸರು ಕೊಟ್ಟಿದ್ದೇನೆ, ನಾನು ಪಾರ್ಟಿಸಿಪೇಟ್ ಮಾಡಿ ಅಂತ. ಮತ್ತು ನಾವು ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲ ಸ್ಕ್ರಿಪ್ಟ್ಗೆಲ್ಲ ರೆಡಿ. ಸ್ಕ್ರಿಪ್ಟ್ ಎಲ್ಲ ಏನಿರಲಿಲ್ಲ. ನಾನಪ್ಪ ನೀವು 3 ಜನ ಮಕ್ಕಳು, ನಿನಗೆ ಮೈಯಲ್ಲಿ ಭೂತ ಬರುತ್ತೆ ಮತ್ತು ಮಂತ್ರವಾದಿ ಬರ್ತಾನೆ, ಒಬ್ಬ ಬಿಡಿಸ್ಲಿಕ್ಕೆ ಬರ್ತಾನೆ, ಆ ಥರ ಮತ್ತೆ ಅಲ್ಲಿಂದ ಸ್ಟೇಜಿಗೆ ಹೋಗಿ ಎಲ್ಲ ಸ್ಪಾಟಲ್ಲಿ ಎಲ್ಲ ಎಲ್ಲ ಸ್ಪಾಟಲ್ಲಿ ಮಾತಾಡಿದ್ದೆ. ಅಂದರೆ ಆಡಿಯನ್ಸ್ ಎಲ್ಲ ಯಾರು ಸ್ಟೂಡೆಂಟ್ ಇದ್ದರು ಅವ್ರಿಗೆಲ್ಲ ಟಾಂಗ್ ಕೊಟ್ಟು, ಟೀಚರ್ಸ್ಗೆಲ್ಲ ಟಾಂಗ್ ಕೊಟ್ಟು ಆ ಥರ ಎಲ್ಲ ಮಾತಾಡಿದ್ವಿ. ಅದೇ ಹಿಟ್ ಆಯ್ತು. ಅಲ್ಲಿ ನೋಡಿದ್ರೆ ಮತ್ತೆ ನೆಕ್ಸ್ಟ್ ಡೇ ನೋಟಿಸ್ ಬೋರ್ಡ್ ನೋಡುವಾಗ ನಮಗೆ 2nd ಪ್ರೈಸ್ ಇತ್ತು. ಅಲ್ಲಿಂದ ಕ್ರೇಜ್ ಸ್ಟಾರ್ಟ್ ಆಯ್ತು. ಬಹುಶಃ ನನ್ನ ಹತ್ರ ಒಂದು ಇಂಥ ಸಾಮರ್ಥ್ಯ ಇದೆ ಅಂತ ನಿಮ್ಗೆ ಗೊತ್ತಾಯ್ತು. ಬಹುಶಃ ರೆಜಿಲ್ಲಾ ಅವರು ಹಾಕಿಕೊಟ್ಟಂತ ಒಂದು ಆ ದಿನದ ಚಾಲೆಂಜ್ ಬಹುಶಃ ದೊಡ್ಡ ದೊಡ್ಡ ಚಾಲೆಂಜ್ಗಳನ್ನು ಸ್ವೀಕರಿಸೋದಕ್ಕೆ ನಿಮ್ಗೆ ಸಹಕಾರ ಆಯಿತು ಅಂತ. ಆಮೇಲೆ ಏನು ಹೇಗೆ? ಆಮೇಲೆ ಅದೇ ಕಾಲೇಜ್ ಫೆಸ್ಟ್ ಎಲ್ಲ ಹೋಗ್ತಿದ್ದೆ. ಕಾಲೇಜ್ ಫೆಸ್ಟ್ ಇದ್ದಾಗ ನಮ್ಮ ಪ್ರಸನ್ನ ಶೆಟ್ಟಿ ಬೈಲೂರು, ಪ್ರಶಂಸಾ ಟೀಮ್ ಅವರು, ಪ್ರಸನ್ನ ಶೆಟ್ಟಿ ಬೈಲೂರು ಅವರು ನಮ್ಮದು ಕಾಲೇಜ್ ಫೆಸ್ಟಲ್ಲಿ 1-2 ಕಡೆ ಬಂದಿದ್ದರು. ಆಮೇಲೆ ಮತ್ತೊಂದು ಖಾಸಗಿ ಚಾನಲಲ್ಲಿ ರಿಯಾಲಿಟಿ ಶೋ ಹೋಗೋದೆ, ಅಲ್ಲಿ ಕೂಡ ಅವರು ನೋಡ್ಲಿಕ್ಕೆ ಅಂತ ಬಂದಿದ್ದರು. ಅಲ್ಲಿ 2-3 ಕಡೆ ನೋಡಿ ಆಮೇಲೆ ನಮ್ಮದು ಡಿಗ್ರಿ ಮುಗಿಯುವಾಗ ಅವರು ಟೀಮ್ ಕಟ್ತಾ ಇದ್ರು ಒಂದು. ಆವಾಗ ಟೀಮ್ ಕಟ್ಟುವಾಗ ಅವರಿಗೆ ಆರ್ಟಿಸ್ಟ್ ಬೇಕಿತ್ತು, ಹೊಸ ಆರ್ಟಿಸ್ಟ್, ಒಳ್ಳೆ ಟ್ಯಾಲೆಂಟ್ ಆರ್ಟಿಸ್ಟ್. ಆವಾಗ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಅಂದರೆ ಒಂದು 2-3 ಕಡೆ ನೋಡಿ ನಮ್ಮನ್ನು ಸೆಲೆಕ್ಟ್ ಮಾಡಿ. ಆವಾಗ ನನಗೆ ಆ್ಯಕ್ಟಿಂಗ್ ಇದು ಗಂಧಗಾಲಿ ಕೂಡ ಗೊತ್ತಿರಲಿಲ್ಲ, ಆದರೂ ಒಂದು ಸ್ವಲ್ಪ ಏನಾದರೂ ಮಾಡ್ತಿದ್ದೆ. ಅದನ್ನು ನೋಡಿ ಅವ್ರು ನನಗೆ ಆಪರ್ಚುನಿಟಿ ಕೊಟ್ಟರು. ಆವತ್ತು ಅವ್ರು ಕೊಟ್ಟ ಆಪರ್ಚುನಿಟಿ ಇವತ್ತು ನಾನು ಹೀಗಿದ್ದೀನಿ. ಆಮೇಲೆ ಅಲ್ಲಿಂದ ಡ್ರಾಮಾ ಎಲ್ಲ ಅವ್ರ ಟೀಮಲ್ಲಿ ಡ್ರಾಮಾ ಎಲ್ಲ ಮಾಡ್ಕೊಂಡು ಬಂದೆ. ಅಲ್ಲಿಂದ ಆಡಿಷನ್ ಎಲ್ಲ ಹೋಗ್ತಿದ್ದೆ, ಫಿಲ್ಮ್ ಆಡಿಷನ್ ಎಲ್ಲ ಹೋಗ್ತಿದ್ದೆ. ಅದು ಸಿಕ್ಕಾಪಟ್ಟೆ ಅನುಭವ ಆಯ್ತು ನನಗೆ. ಅಲ್ಲಿಂದ ಮತ್ತೆ ಸ್ಪಂದನದಲ್ಲಿದ್ದೆ ನಾನು ಕೆಲವು ಟೈಮ್. ಸ್ಪಂದನದಲ್ಲಿದ್ದೆ. ಇಲ್ಲಿ ಒಳ್ಳೆ ಫೇಮಸ್ ಕಡಲೆ ಬಜಿಲ್ಲ ಅಂತೆಲ್ಲ ಪ್ರೋಗ್ರಾಮ್ ಮಾಡ್ತಿದ್ದೆ. ಇಲ್ಲಿ ಒಳ್ಳೆ ಇವಾಗ ಕೂಡ ಇದು ಮಾಡ್ತಾರೆ, ನೆನಪು ಮಾಡ್ತಾರೆ ಜನ. ಆ ಕಾರಣದಿಂದಲೇ ನಾವು ಕಲಾವಿದ ಅನ್ನುವಂಥ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿದಾಗ ಇದಕ್ಕೆ ಓಪನಿಂಗ್ ಯಾರು ಕೊಡೋದು ಅಂತ ಒಂದು ತುಂಬ ಚರ್ಚೆ ಆಯಿತು. ಯಾಕೆ ಅಂದರೆ ಯಾರು ಕೊಡ್ಬೋದು ಅಂತ ಅಲ್ಲಿ ಚರ್ಚೆ ಆಗ್ತಾ ನಿಮ್ಮ ಹೆಸರು ಬಂದಾಗ ಬೇರೆಲ್ಲ ಹೆಸರು ಬದಿಗೆ ಹೋಯಿತು. ಯಾಕೆಂದರೆ ನಮ್ಮ ಸ್ಪಂದನ ವಾಹಿನಿಯಲ್ಲಿ ಕಾರ್ಯಕ್ರಮ ಕೊಟ್ಟು ಸ್ಪಂದನ ವಾಹಿನಿಯ ಒಂದು ಭಾಗ ಆಗಿದ್ದಂತಹ ರಾಕೇಶ್ ಪೂಜಾರಿ ಇವತ್ತು ಇಷ್ಟು ದೊಡ್ಡ ಹೆಸರು ಮಾಡಿದಾಗ ಅದಕ್ಕಿಂತ ಒಳ್ಳೆ ವ್ಯಕ್ತಿಯಿಂದ ಇನಾಗ್ರೇಷನ್ ಮಾಡಿಸೋದಕ್ಕೆ ಅಥವಾ ಈ ಕಾರ್ಯಕ್ರಮ ಚಾಲನೆ ಕೊಡೋದಕ್ಕೆ ಇಲ್ಲ. ಆ್ಯಕ್ಚುಲಿ ನಮ್ಮ ಊರಲ್ಲಿ ತುಂಬ ನಮಗಿಂತ ಒಳ್ಳೆ ಟ್ಯಾಲೆಂಟ್ ಇದ್ದಾರೆ, ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದ್ದಾರೆ. ಬಟ್ ಆಪರ್ಚುನಿಟಿ ಕೆಲವರಿಗೆ ಸಿಕ್ಕಿಲ್ಲ, ಕೆಲವರು ಆಪರ್ಚುನಿಟಿ ಸೆಟ್ ಆಗುದಿಲ್ಲ. ಅಲ್ಲ, ಕೆಲವರು ಆಪರ್ಚುನಿಟಿ ಹಿಂದೆ ಹೋಗುದಿಲ್ಲ, ಅಂದರೆ ಆಪರ್ಚುನಿಟಿ ಹುಡುಕ್ತಾ ಹೋಗುದಿಲ್ಲ. ನಮ್ಮ ಬರಲಿ ಅಂತ ಆ ಥರ ಇದ್ರೆ ಅದು ಒಂದು ಪ್ರಾಬ್ಲಮ್ ಇದೆ. ಮತ್ತೊಂದೇನೆಂದರೆ ಕೆಲವ್ರಿಗೆ ಅದೇ ನೀವು ಹೇಳಿದ್ರಲ್ಲ ಗಳಿಗೆ ಕೂಡಿ ಬರಲಿಲ್ಲ ಅಂತ. ಇವಾಗ ನೋಡೋದಾದ್ರೆ ಈಗ ಸೀಸನ್ 2 ಅಲ್ಲಿ ನಮ್ಮ ಸೂರಜ್ ಅವರು ಆ್ಯಕ್ಚುಲಿ 18-19 ಇಯರ್ಗೆ ಸ್ಟೇಜ್ ಹತ್ತಿದ್ರು. ನಾನು ಸ್ಟೇಜ್ ಹತ್ತಿದ್ದು 28ಗೆ. ಅದೇ ಸ್ಟೇಜ್ ಸಿಕ್ಕಿದ್ದು. ಅಂದರೆ ನಮ್ಮ ಟೈಮ್ ಬರಬೇಕು, ನಮ್ಮ ತಾಳ್ಮೆ ಮೇನ್. ನಿಮ್ಗೆ ಗೊತ್ತಿದೆ ತಾಳ್ಮೆ, ನಾ ಆರ್ಟಿಸ್ಟ್ಗಳಿಗೆ ತಾಳ್ಮೆ ಜಾಸ್ತಿ ಇರಬೇಕು. ಕರೆಕ್ಟ್. ಉಮೇಶ ಓದ್ತೀನಿ ನನ್ನ ಮಗನೇ, ಹೊರಗೆ ಬಾರು. ಏನ್ ಬಾಸ್? ಕರೆಂಟ್ ಇಲ್ಲ ಬಾಸ್. ಕರೆಂಟ್ ಇಲ್ವಾ? ನಂಗೀಗ ಎಂಟರ್ಟೈನ್ಮೆಂಟ್ ಆಗಬೇಕಲ್ವಾ? ಡ್ಯಾನ್ಸ್ ಮಾಡ್ಬೇಕು. ಬ್ರದರ್ ನಾನ್ ಮಾಡ್ಲಾ? ನೀನ್ ಯಾವನು? ನಾನು ಅವ್ನ ಫ್ರೆಂಡು, ನಿಮ್ಮ ಹೊಸ ರೂಮ್ಮೇಟ್ ಗುರು. ನನ್ನ ಮಗನೇ, ನಿನ್ಗೆ ಇಲ್ಲಿ ತಿನ್ನ ಗತಿಲ್ಲ. ನೀನ್ ಯಾವನು ಆಯ್ಕೊಂತೀನಿ ಅವ್ನು ಕರ್ಕೊಂಡು ಬಂದಿಲ್ಲಿ ರೂಮಲ್ಲಿ ಕುಳಿಸ್ತಿದ್ಯಲ್ಲೋ. ಸರ್ ಹಾಗ ಅನ್ಬೇಡಿ ಸರ್, ನಮ್ಮ ಅಕ್ಕನ್ಗೆ ಹುಡುಗ ನೋಡಕ್ಕೆ ಇಲ್ಲಿ ಬಂದಿದ್ದು. ಹುಡುಗ ಸಿಗೋವರೆಗೂ ಇಲ್ಲೇ ಇರ್ತೀನಿ ಸರ್. ಹುಡುಗ ಹುಡುಕ್ಲಿಕ್ಕೆ ಇದೇನು ಕನ್ನಡ matrimony.com ಇದು ಆಫೀಸ್ ಅಂತ ತಿಳ್ಕೊಂಡಿದ್ಯಾ? ಅಕ್ಕನೂ ಇಲ್ಲ ತಂಗಿನಿಲ್ಲ, ಹೋಗ ಆಚೆ. ನಿಂದೇನು ಉದುರೋಯ್ತು ನೋಡು. ಸಾರಿ. ಅದ್ ನಮ್ಮ ಅಕ್ಕನ ಫೋಟೋ ಸರ್ ಕೊಡಿ, ನಾ ಹೋಗ್ತೀನಿ. ಇದೀಗ ನಿಮ್ಮ ಅಕ್ಕನ? ಹೌದು ಸರ್, ಅವಳೇ ನಮ್ಮ ಅಕ್ಕ. ಇವ್ರ ನಾನು ಎಲ್ಲೋ ನೋಡಿದ್ದೀನಲ್ಲ. ಇವರು ಟಿಕ್ ಟಾಕ್ ಮಾಡ್ತಾರಾ? ಟಿಕ್ ಟಾಕ್ ಮಾಡ್ತಾರೆ. ಟಿಕ್ ಟಾಕ್ ಮಾಡ್ತಾರಲ್ಲ, ನಾನು ಅದೇ ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಹೌದೌದು, ನಾವು ಡುವೆಟ್ ಟಿಕ್ ಟಾಕ್ ಮಾಡಿದ್ದೀವಿ. ಕೊಡಿ.
ಹೋಗುದು ಎಲ್ಲಿಗೂ? ನೀನು ಹೋಗ್ಬೇಕಾಗಿರೋದು ಹೊರಗಲ್ಲ, ಮತ್ತೆ ಒಳಗೆ. ಹಾಗಾದ್ರೆ ನಾನು ಇಲ್ಲೇ ಇರ್ಬಹುದು. ಇರ್ಬೋದಲ್ಲ ಕಣೋ, ಇನ್ಮೇಲಿಂದ ಈ ಮನೆ ನಿಂದೆ. ಯಾರು? ರಕ್ಷಿತಾ ಮೇಡಮ್, ನಮ್ಮ ಹುಡುಗಿ ನೋಡಿ ಎಷ್ಟು ಮುದ್ದು ಮುದ್ದಿಗೆ ಬೆಳ್ಳಗಿದ್ದಳಲ್ವಾ? ಸೇಮ್ ಸೇಸಮ್ ಅಂತಾರಾನೆ. ಈಗ ನಿಮ್ಮ ಡ್ರಾಮಾದ ಜರ್ನಿ ಹೇಗಿತ್ತು? ಡ್ರಾಮಾ ಜರ್ನಿ ಅಂದರೆ ಆ್ಯಕ್ಚುಲಿ ನನಗೆ ಯಾವಾಗ ಅದೇ ಹೇಳಿದೆ, ನನಗೆ ಯಾವಾಗ ಆ್ಯಕ್ಟಿಂಗ್ ಗಂಧಗಾಳಿ ಕೂಡ ಗೊತ್ತಿರಲಿಲ್ಲ. ಪ್ರಸನ್ನ ಶೆಟ್ಟರ್ ಹತ್ರ ಒಂದು ಏಟ್ ತಿನ್ಲಿಕ್ಕೆ ಒಂದು ಬಾಕಿ ಇತ್ತು, ಮತ್ತೆ ಎಲ್ಲ ಮಾಡ್ತಿದ್ರು. ನಮ್ಗೆ ಗೊತ್ತಿದ್ದಾಗೆ ಪ್ರಸನ್ನ ಶೆಟ್ಟರು ಇವತ್ತಿನ ದಿನಗಳಲ್ಲಿ ಅದ್ಭುತವಾದಂತಹ ಕಲಾವಿದ. ಯಾಕೆಂದರೆ ಅವರು ನಟನೆಯಲ್ಲಿ ಎಷ್ಟು ಸೈ ಎನಿಸ್ಕೊಂಡಿದ್ದಾರೋ ನಿರ್ದೇಶನದಲ್ಲೂ ಅಷ್ಟೇ ಸೈ ಎನಿಸ್ಕೊಂಡಿದ್ದಾರೆ. ನಾನು ಬಹಳಷ್ಟು ಕೇಳಿಪಟ್ಟಿದ್ದೇನೆ, ಪ್ರಸನ್ನ ಶೆಟ್ಟರ ನಿರ್ದೇಶನದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಷ್ಟ ಇದೆ, ಯಾಕಂದ್ರೆ ಬಿಡೋದೇ ಇಲ್ಲ. ಅಂದ್ರೆ ಅವರ ಬದ್ಧತೆ ಆಗಿದೆ. ಯಾಕಂದ್ರೆ ಒಬ್ಬ ಕಲಾವಿದ ನನ್ನ ತಂಡದಲ್ಲಿ ಇದ್ಮೇಲೆ ಆತನನ್ನ ಪರಿಪೂರ್ಣ ಮಾಡಲಿಕ್ಕೆ ನಾನು ಎಷ್ಟು ಪ್ರಯತ್ನ ಮಾಡ್ಬೇಕು ಅಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಬಹುಶಃ ನಿಮ್ಮ ಅಲ್ಲಿನ ಡ್ರಾಮಾ ಜರ್ನಿ ಹೇಗೆ? ಅಲ್ಲಿ ಹೇಗಂದ್ರೆ ಈಗ ಪ್ರಸನ್ನ ಶೆಟ್ಟರ್ ಹೇಗಂದ್ರೆ ಈಗ ಅವ್ರದ್ದು ಒಂದು ಥಿಂಕಿಂಗ್ ಇರುತ್ತೆ, ಈ ಹೀಗೆ ಬರ್ಬೇಕು. ಅದಕ್ಕಿಂತ 0.01% ಕೂಡ ಕಮ್ಮಿ ಬಂದ್ರೆ ಅವ್ರು ಬಿಡುದಿಲ್ಲ. ಇನ್ನು 3-4 ಸರ್ತಿ ಪ್ರಾಕ್ಟೀಸ್ ಮಾಡ್ತಾರೆ. ಮಾಡಿ ಸರ್, ನಮಗೆ ಕೆಲವೊಮ್ಮೆ ಅಳೆ ಎಲ್ಲ ಬರ್ತಿತ್ತು, ಸಾಕಾಗ್ತಿತ್ತು, ಅಳು ಬರ್ತಿತ್ತು, ಯಾಕೆ ಬೇಕಿತ್ತು ಮಾರಿದ. ಬಟ್ ಆ ಪ್ರಾಕ್ಟೀಸ್ ನನಗೆ ಅಲ್ಲಿ ಈಸಿ ಆಯ್ತು, ಇಲ್ಲಿ ಕಾಮಿಡಿ ಕಿಲಾಡಿಯಲ್ಲಿ ತುಂಬ ಈಸಿ ಆಯಿತು. ಅಂದರೆ ಟೈಮಿಂಗ್ ಆಗಿರ್ಬೋದು, ಟೈಮಿಂಗ್ ಮತ್ತು ಮ್ಯೂಸಿಕ್ ಅಂದರೆ ಮ್ಯೂಸಿಕ್ ಮತ್ತು ಮ್ಯೂಸಿಕ್ಕಿಗೆ ಗ್ಯಾಪ್ ಕೊಡೋದಾಗಿರ್ಬೋದು. ನಮ್ಮ ಉಡುಪಿ ಮ್ಯಾಂಗ್ಳೂರಲ್ಲಿ ಜಾಸ್ತಿ ಇದೆ, ನಿಮ್ಗೆ ಗೊತ್ತಿದೆ. ಅದೇ ಮ್ಯೂಸಿಕ್ಕಿಗೆ ಅಂದರೆ ಒಂದು ಪಂಚ್ ಕೊಟ್ಟಾದ್ಮೇಲೆ ಮ್ಯೂಸಿಕ್ಕಿಗೆ ಗ್ಯಾಪ್ ಕೊಡ್ತೀವಿ, ಆಮೇಲೆ ಡೈಲಾಗ್ ಹೇಳ್ತೀವಿ. ಅಂದರೆ ಆ ಹೇಳಿದ ಡೈಲಾಗ್ ಅಷ್ಟು ಪವರ್ಫುಲ್ ಆಗಿ ಜನರಿಗೆ ರೀಚ್ ಆಗಬೇಕು ಅಂತಾದರೆ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಒಂದು ನಮ್ಮ ಹೇಳುವ ಬಾಡಿ ಲ್ಯಾಂಗ್ವೇಜ್, ಮತ್ತೊಂದು ಅದಕ್ಕೆ ಪೂರಕವಾಗಿ ಬರುವಂತಹ ಒಂದು ಮ್ಯೂಸಿಕ್, ಆ ಮ್ಯೂಸಿಕ್ ನಾವು ಕೊಡುವಂತ ಟೈಮಿಂಗ್ಸ್, ಇದು 3 ಸೇರಿದಾಗ ಮಾತ್ರ ಅದು ಯಾವ ಡೈಲಾಗ್ ಆದ್ರೂ ಕೂಡ ಪಂಚ ಆಗುತ್ತೆ ಅಂತ ಅನ್ಸುತ್ತೆ. ಯಾವ ಡ್ರಾಮಾ ಮಾಡಿದ್ರಿ ನೀವು? ನಾವು ಸ್ಟಾರ್ಟಿಂಗ್ ಅಲ್ಲಿ ಬಲೆ ತೆಲ್ಪಲೆ ಅಂತ ಅದು ಯಾವ ತರ ಅಂದ್ರೆ ರೆಕಾರ್ಡಿಂಗ್ ಡ್ರಾಮಾ. ನಿಮಗೆ ಸ್ಪಾಟ್ ಡೈಲಾಗ್ ಹೇಳಲಿಕ್ಕಿಲ್ಲ, ಲಿಪ್ ಸಿಂಕ್ ಮಾತ್ರ. ಅಲ್ಲಿ ಇದು ಪೆನ್ ಡ್ರೈವ್ ಅಲ್ಲಿ ಇದಾಕಿರ್ತಾರೆ, ನನ್ನ ಡೈಲಾಗ್ ನಡೀತಾ ಇರ್ತದೆ, ಅಲ್ಲಿಗೆ ನಾನು ಲಿಪ್ ಸಿಂಕ್ ಮಾಡಿ ಇಡೀ ಡ್ರಾಮಾ ಮ್ಯಾನೇಜ್ ಮಾಡಬೇಕು. ಅಲ್ಲಿ ವಾಯ್ಸ್ ಕೂಡ ನಂದಿರಲಿಲ್ಲ, ಆ್ಯಕ್ಚುಲಿ ಸಂದೀಪ್ ಶೆಟ್ಟಿ ಮಾಡಿಬಿಟ್ಟು ಅವ್ರದ್ದು ವಾಯ್ಸ್ ಇತ್ತು, ನನ್ನ ಕ್ಯಾರೆಕ್ಟರ್ಗೆ ವಾಯ್ಸ್ ಅವ್ರದ್ದಿತ್ತು. ಅದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಯಾಕಂತ ಹೇಳಿದ್ರೆ ಒಂದೊಂದು ಸ್ಟೇಜ್ ಎಲ್ಲ ಸ್ಟೇಜ್ ಒಂದೇ ಥರ ಇರೋದಿಲ್ಲ. ಅಂದರೆ ನಂದು ಎಂಟ್ರಿ ಮ್ಯೂಸಿಕ್ ಸ್ಟಾರ್ಟ್ ಆದ ಕೂಡಲೇ ನಾನು ಇವತ್ತಿದ್ದ ಸ್ಟೇಜ್ ನಾಳೆ ಸಿಗೋದಿಲ್ಲ, ಇವತ್ತು ಗ್ಯಾಪ್ ಹೆಚ್ಚು ಕಮ್ಮಿ ಇರುತ್ತೆ. ಆ ಗ್ಯಾಪಿಗೆ ಅದೇ ಮ್ಯೂಸಿಕ್ ಅಷ್ಟೇ ಇರುತ್ತೆ, ಅದನ್ನು ಮೇಂಟೈನ್ ಮಾಡಬೇಕು. ಅಲ್ಲಿ ಮ್ಯೂಸಿಕ್ ಎಂಡ್ ಆದ ಕೂಡಲೇ ನಾನು ಆ ಸ್ಪಾಟಲ್ಲಿ ಇರಬೇಕು, ಅಂದರೆ ಆ ಬ್ಲಾಕಿಂಗಲ್ಲಿ ಇರಬೇಕು. ಆ ಬ್ಲಾಕಿಂಗಲ್ಲಿದ್ದು ಆ ಮ್ಯೂಸಿಕ್ ಎಂಡ್ ಆಗಿ ಡೈಲಾಗ್ ಸ್ಟಾರ್ಟ್ ಆಗುವಾಗ ನೀವೇ ಹೇಳಿದಾಗ ಆಗಬೇಕು. ಅದು ದೊಡ್ಡ ಚಾಲೆಂಜ್, ಅದು ದೊಡ್ಡ. ಅದಕ್ಕೆ ನಾವು ಒಂದು 3-3.5 ತಿಂಗಳು ಪ್ರಾಕ್ಟೀಸ್ ಮಾಡಿದ್ವಿ. ಆಮೇಲೆ ಮೇ 22 ಅಂತ ಒಂದು ಡ್ರಾಮಾ ಮಾಡಿದ್ವಿ ತುಳು. ಅದು ಒಳ್ಳೆ ಫೇಮ್ ಆಗಿತ್ತು. ಅಂದರೆ ನೈಜ ಕತೆ. ಅದು ನಮ್ಮ ಮಂಗಳೂರು ಬಜ್ಪೆಯಲ್ಲಿ ನಡೆದಂಥ ಮೇ 22ನೇ ತಾರೀಕಿಗೆ ಫ್ಲೈಟ್ ಇದಾಗಿತ್ತು ಅದು. ಆಮೇಲೆ ಇದು ಸ್ಟಾರ್ ಅಂತ ಒಂದು ಡ್ರಾಮಾ, ಅದು ಆವಾಗ ಮಣಿಪಾಲ್ ಕಡೆ ಆದ ಅಂತ ಒಂದು ಆ ಥರಷ್ಟು ಇನ್ಸಿಡೆಂಟ್ ಎಲ್ಲ ತಗೊಂಡು ಮಾಡಿದ್ದು. ಆಮೇಲೆ ತುಯಿನಾಯಿ ಪೋಯೆ ಅಂತ ಒಂದು ಫ್ಯಾಮಿಲಿ ಸ್ಟೋರಿ. ಆಮೇಲೆ ಬುದ್ಧಿ ಚಪ್ಪಟ್ ಅಂತ ಮಾಡಿದೆ. ಬುದ್ಧಿ ಚಪ್ಪಟಲ್ಲಿ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ಇರುವಾಗ ನಂಗೆ ಇದು ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ಪಲ್ಲಿ ಆಫರ್ ಬಂದಿತ್ತು, ಅಲ್ಲಿಗೆ ಹೋದೆ. ಅದು ಮುಗಿಸಿ ಬಂದಮೇಲೆ ಇದರಲ್ಲಿ ಒಂದು 20 ಶೋ ಮಾಡಿದ್ದೇನೆ. ನಿಮಗೆ ಆ ಒಂದು ಕ್ಷಣ ಹೇಗಿತ್ತು? ನಿಮಗೆ ಕಾಮಿಡಿ ಕಿಲಾಡಿ ಆಫರ್ ಬಂದಿತ್ತು, ಹೇಗಿತ್ತು? ಕಾಮಿಡಿ ಕಿಲಾಡಿ ಆ್ಯಕ್ಚುಲಿ ನಾನು ಆಡಿಷನ್ ಕೊಟ್ಟಿದ್ದೆ, ಅದು ಸಿಕ್ಕಾಪಟ್ಟೆ ಇವಾಗಲೂ ಯೋಚನೆ ಮಾಡುವಾಗ ನಗು ಬರುತ್ತೆ. ಯಾಕಂತ ಹೇಳಿದರೆ ನಾನು ಸ್ಯಾಟರ್ಡೇ ಒಂದು ಕಡೆ ಜಾಬ್ ಇಟ್ಟಿದ್ದಷ್ಟೇ. ಸ್ಯಾಟರ್ಡೇ ಜಾಬ್ ಇಟ್ಟು ಮನೇಲಿ ಕೂಡ ಹೇಳಿರಲಿಲ್ಲ ಜಾಬ್ ಇಟ್ಟಿದ್ದೀನಿ ಈ ಥರ ಅಂತ. ಏನು ಆ್ಯಕ್ಚುಲಿ ನಾನು ಸೀಸನ್ 2ಗೆ ಆಡಿಷನ್ ಕೊಟ್ಟಿದ್ದು. ಸೀಸನ್ 2 ಫೈನಲ್ ರೌಂಡ್ ತನಕ ಆಡಿಷನ್ ಫೈನಲ್ ರೌಂಡ್ ತನಕ ಬಂದು ಮತ್ತೆ ಮಿಸ್ ಆಯಿತು. ಆಮೇಲೆ ಸೀಸನ್ 2 ಎಲ್ಲ ಮುಗ್ದಾದ್ಮೇಲೆ ನಾನು ಆ್ಯಕ್ಚುಲಿ ಜಾಬಿಗೆಲ್ಲ ಹೋಗ್ತಿದ್ದೆ. ಜಾಬೆಲ್ಲ ಬಿಟ್ಟು ಮತ್ತೆ ನಾನು ಅಂದರೆ ಇಷ್ಟರ ತನಕ ಮಾಡಿದ ಕೆಲಸದ ಸ್ಯಾಲ್ರಿ ಚೆಕ್ ಕೊಟ್ಟಿರ್ತಾರೆ. ಸ್ಯಾಟರ್ಡೇ ಕೊಟ್ಟಿದ್ದರು, ಮತ್ತು ಸಂಡೇ ಇರುತ್ತೆ. ಸಂಡೇ ಕೂಡ ಮನೇಲಿ ಹೇಳಿರಲಿಲ್ಲ. ಮತ್ತು ಸೋಮವಾರ ಚೆಕ್ ಎಲ್ಲ ಬ್ಯಾಂಕಿಗೆ ಕೊಟ್ಟು ಕ್ಯಾಶ್ ವಿಡ್ರಾ ಮಾಡಿ ಬರುವಾಗ ನನಗೊಂದು ಕಾಲ್ ಬಂತು, ರಾಕೇಶ್ ಎಲ್ಲಿದ್ದೀರಾ? ನಾನು ನಮ್ಮ ಕಾಮಿಡಿ ಕಿಲಾಡಿ ಡೈರೆಕ್ಟ್ರು ಸತೀಶ್ ಮಾತಾಡ್ತಿದ್ದೀನಿ. ನಾನು ಚಾಂಪಿಯನ್ಶಿಪ್ ಅಂತ ಒಂದು ಸ್ಟಾರ್ಟ್ ಮಾಡ್ತಿದ್ದೀವಿ, 2 ಸೀಸನ್ ಎಲ್ಲ ಒಟ್ಟು ಮಾಡಿ
ನಿಮ್ಗೆ ಆಡಿಷನ್ ಮಾಡಬೇಕು ಬರ್ತೀರಂತ. ನಾನು ಯಾರು ಇಲ್ಲೇ ತಮಾಷೆ ಮಾಡ್ತಿದ್ದಾನೆ ಏರ್ ಮಾರೆ ಪಂಡ್ಲೆ ಮಾರ ಅಂತ ಹೇಳ್ತಿದ್ದೇನೆ. ಯಾರು ಮಾರೆ ಯಾರು ಎಲ್ಲಿ ನಾನು ಮೊದಲೇ ಟೆನ್ಷನಲ್ಲಿ ಇದ್ದೇನೆ. ಏನೋ ಅವತ್ತು ಬ್ಯಾಡ್ ವರ್ಡ್ ಬರಲಿಲ್ಲ ಇಲ್ಲದೆ ಫ್ರೆಂಡ್ ಅಂದರೆ ನಮ್ಮ ಮೊದಲು ಬರೋದೇ ಬ್ಯಾಡ್ ವರ್ಡ್. ಅದಕ್ಕೆ ಆದರೂ ಒಂದು 2-3 ಸಲ ಮತ್ತೆ ಹೇಳಿದ್ರು, ಮತ್ತೆ ಹೇಗೆ ಯಾಕೋ ಏನಾಗಿದೆ ನಿಂಗೆ ಅಂತ ಹೇಳಿದ. ಆವಾಗ ಸ್ವಲ್ಪ ಫ್ಲ್ಯಾಶ್ ಆಯ್ತು. ಹೇಳಿ ಸರ್ ಅಂತ ಮತ್ತೆ ಅಲ್ಲಿಗೆ ಹೋದೆ. ಮತ್ತೆ ಒಂದು 3-4 ದಿನ ಅಲ್ಲಿ ವೆಯ್ಟ್ ಮಾಡಿಸಿದ್ರು. ಅಲ್ಲಿ ಆಡಿಷನ್ ಮಾಡೋದಂತ ಕರೆದು ಆಮೇಲೆ ಡೈರೆಕ್ಟ್ ಆಪರ್ಚುನಿಟಿ ಕೊಟ್ಟರು. ಅಲ್ಲಿ ಅಂದರೆ ಚಾಂಪಿಯನ್ಶಿಪ್ ಹೇಗಂದರೆ ನಿಮಗೆ ಸೀಸನ್ 1 ಸೀಸನ್ 2 ಅವ್ರ ಮಧ್ಯದಲ್ಲಿ ಹೊಸೊಬ್ರು ಅಂದರೆ 6 ಮಂದಿ 6 ಟೀಮಿಗೆ ಒಬ್ಬೊಬ್ಬರಿಗೆ. ಅಲ್ಲಿ ನಾನು ಅನ್ಕೊಂಡಿರಲಿಲ್ಲ, ಯಾಕಂತ ಹೇಳಿದರೆ ಟಿ ವಿಯಲ್ಲೆಲ್ಲ ಸೀಸನ್ 1 ಸೀಸನ್ 2 ಅವ್ರನ್ನೆಲ್ಲ ವೆಯ್ಟ್ ಮಾಡ್ತಿರ್ತಾರೆ, ನಮ್ಮನ್ನು ಯಾರು ವೆಯ್ಟ್ ಮಾಡೋದಿಲ್ಲ. ಯಾಕಂದ್ರೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಅವ್ರ ಮಧ್ಯದಲ್ಲಿ ನಾವು ಕಾಣಿಸ್ಬೇಕಂದ್ರೆ ಅವ್ರಿಗಿಂತ 3-4 ಪಟ್ಟು ನಾವು ಶ್ರಮ ಪಡಬೇಕು. ಹೌದು, ಅದು ಕೂಡ ಆ ಸ್ಟೇಜಲ್ಲಿ ಅವ್ರಿಗೆ ಅನುಭವ ಇದೆ ಕೂಡ. ಮತ್ತೆ ಅಲ್ಲಿ ಸ್ವಲ್ಪ ಹೈಲೈಟ್ ಆದ, ಅಲ್ಲಿ ಹೈಲೈಟ್ ಆಗಿದ್ದ ಇಬ್ಬರನ್ನ ನಮ್ಮನ್ನ ಚಾಂಪಿಯನ್ಶಿಪ್ ಹೈಲೈಟ್ ಆಗ್ಲಿಕ್ಕೆ ಏನು ಕಾರಣ ಆಯ್ತು ನಿಮಗೆ? ಕಾರಣ ಅಂದರೆ ಫಸ್ಟ್ ಒಂದು 3-4 ವೀಕ್ ನನಗೆ ಎಷ್ಟಂದರೆ ಒಂದು 2-3 ಲೈನ್ ಅಷ್ಟೇ ಇಡೀ ಸ್ಕ್ರಿಪ್ಟಲ್ಲಿ ನನಗೆ ಒಂದು 2-3 ಲೈನ್ ಮಾತ್ರ ನನಗೆ ಡೈಲಾಗ್ ಕೊಟ್ಟಿದ್ರು. ಅದೇ ನಂಗೆ ತುಂಬ ಕಷ್ಟ ಆಗ್ತಿತ್ತು. ಒಂದು ನಾವು ಇಲ್ಲಿ ತುಳುವಲ್ಲೆಲ್ಲ ಮಾಡ್ತಿದ್ವಿ, ಒಮ್ಮೆಲೆ ಡೈರೆಕ್ಟ್ ಕನ್ನಡ, ಅದು ಕೂಡ ಸ್ಲ್ಯಾಂಗ್ ಕೂಡ ಬೇರೆ ಇರುತ್ತೆ. ಆ ಥರ ಎಲ್ಲ ಮಾಡುವಾಗ ನಂಗೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಕೋ ಆರ್ಟಿಸ್ಟ್ ಮತ್ತು ಡೈರೆಕ್ಟರ್ ಸತೀಶ್ ಸರ್ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದರು. ಈ ಥರ ಸ್ವಲ್ಪ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋದ್ರು. ಮತ್ತು ಒಂದಿನ ಸ್ವಲ್ಪ ಕ್ಲಿಕ್ ಆದಮೇಲೆ ಇವನು ಮಾಡ್ತಾನೆ ಅಂತ ಗೊತ್ತಾದ್ಮೇಲೆ ಮತ್ತೆ ಒಳ್ಳೊಳ್ಳೆ ಕ್ಯಾರೆಕ್ಟ್ರ್. ಅದರಲ್ಲೂ ಕೂಡ ಒಂದಿನ ಅಪ್ಪಣ್ಣನ ಟೀಮಲ್ಲಿ ನಂಗೆ ಆಪರ್ಚುನಿಟಿ ಸಿಕ್ತು. ಆವಾಗ ಅಲ್ಲಿ ಕುಡುಕನ್ ಪಾತ್ರದಲ್ಲಿ ಮರಿಯಬ್ಬ ಅಂತ, ಇವತ್ತಿಗೂ ಅದೇ ಹೆಸರು ಕೆಲವೊಮ್ಮೆ ಕರೀತಾರೆ. ಅಲ್ಲಿ ಆ ಕುಡುಕನ್ ಪಾತ್ರ ಹೈಲೈಟ್ ಆಯ್ತು. ಆವತ್ತಿಂದ ನಮಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಸಿಗ್ತಾ ಹೋಯ್ತು. ರಕ್ಷಿತಾ ಮೇಡಮ್, ಇಡೀ CK3 ಸಿಟಿಯಲ್ಲಿ ನಾನೇ ದೊಡ್ಡ ಕಳ್ಳ. ಇಷ್ಟರ ತನಕ ಒಬ್ಬ ಪೊಲೀಸರು ನಾನು ಹಿಡಿದಿಲ್ಲ. ಇವತ್ತು ಓಡಿಸ್ಕೊಂಡು ಬರ್ತಿದ್ದಾರೆ, ಆದರೆ ನಾನು ಇವತ್ತು ಸಿಗಲ್ಲ. ಇಲ್ಲೊಂದು ಮನೆ ಇದೆ, ನಾನು ಇಲ್ಲೇ ಬಚ್ಚಿಟ್ಕೋತೀನಿ. ಯಾರಾದರೂ ಬಂದು ಕೇಳಿದರೆ ಗೊತ್ತಿಲ್ಲ ಅಂತೇಳಿ. ಬಟ್ ಸರ್, ನನಗೆ ಆವಾಗಿಂದ ಒಂದು ಡೌಟು, ಯಾಕೆ ಈ ಪೊಲೀಸರು ಕಳ್ಳರನ್ನು ಹಿಡಿದು ಕೂಡಲೇ ಯುವರ್ ಅಂಡರ್ ಅರೆಸ್ಟ್ ಅಂತ ಹೇಳ್ತಾರೆ? ಇವಾಗ ಹೇಳಕ್ಕೋಗ್ಬೇಡಿ. ಇವಾಗ ಹೇಳಕ್ಕೋದ್ರೆ ಪೊಲೀಸರು ನನ್ನ ಎತ್ತಕೊಂಡು ಹೋಗ್ತಾರೆ. ಕಮೆಂಟಲ್ಲಿ ಹೇಳಿ, ಓಕೆ? ನಾನೀಗ ಬಚ್ಚಿಟ್ಕೋತೀನಿ. ನಾಯಿ ಇದೆ, ಎಚ್ಚರಿಕೆ. ನಾನೇ ದೊಡ್ಡ ನಾಯಿ, ನನಗೆ ಎಚ್ಚರಿಕೆ ಅಂತ ಬೋರ್ಡ್ ಪೇಪರ್. ಏನಮ್ಮ ಟಿಕ್ಟಾಕ್ ಮಾಡ್ತಿದ್ಯಾ? ಇಲ್ಲ, ಟುಕ್ ಮಾಡ್ತಿದ್ದೀನಿ. ಟುಕ್ ಮೋಸ್ಟ್ಲಿ ಟಿಕ್ಟಾಕ್ ತಂಗಿ ಇರಬೇಕು. ಏನಿದು ಕ್ಯಾಂಡ್ಲ್? ಹ್ಯಾಪಿ ಬರ್ಡೇನಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹೆಸರೇನು? ದೆವ್ವ. ಓ, ದಿವ್ಯ ಇರ್ಬೇಕು, ಪಂಬಲ್ ಆಯ್ತು ಅನ್ಸುತ್ತೆ. ಹ್ಯಾಪಿ ಬರ್ಡೇ ಟು ಯು ಡಿಯರ್ ದಿವ್ಯಾ. ಬರ್ಡೇ ಬಂಪ್. ನಮ್ಮ ಹತ್ರನೇ ಚಮಕ್ಕು ಮಂಗಳೂರು ಮೀನು. ಓಕೆ, ಈಗ ಕ್ಯಾಂಡ್ಲ್ ಓದು. ನಾನು ಊದಿದ್ರೆ ಆಡ್ತಿಲ್ಲ, ನೀನೇ ಊದು. ಹೌದಾ? ಓಕೆ. ಕೆಲವೊಮ್ಮೆ ಆಗುತ್ತೆ ಹಾಗೆ. ಅಲ್ಲಿ ಹೇಗಿತ್ತು ಟ್ರೈನಿಂಗ್ ಅಂದ್ರೆ ನಿಮಗೆ? ನಾನು ಹೇಳ್ತೇನೆ, ರಂಗಭೂಮಿಯಲ್ಲಿ ಇದ್ರಿ, ಅದು ಬಿಟ್ಟು ಬೇರೆ ಎಲ್ಲ ಖಾಸಗಿ ವಾಹಿನಿಗಳಲ್ಲಿ ಶೋ ಮಾಡ್ತಾ ಇದ್ರಿ, ಇನ್ನೊಂದಷ್ಟು ಫಿಲ್ಮ್ ಆಡಿಷನಿಗೆ ಹೋಗಿದ್ರಿ. ಇವಿಷ್ಟಕ್ಕೂ ಕಾಮಿಡಿ ಕಿಲಾಡಿಗೂ ಏನು ಡಿಫ್ರೆನ್ಸ್ ಕೊಂಡು? ಇಲ್ಲಿ ಇದು ಡ್ರಾಮಾ ಅಂದರೆ ನಮ್ಮದು ಕೆಲಸ ಎಲ್ಲ ಮುಗಿಸಿ ಈವ್ನಿಂಗಿಗೆ ನಾವು ಪ್ರಾಕ್ಟೀಸ್ ಹೋಗ್ತಿದ್ವಿ. ಒಂದು 2-3 ಅವರ್ ಪ್ರಾಕ್ಟೀಸ್ ಇರುತ್ತೆ. ಬರೀ ಪ್ರಾಕ್ಟೀಸ್ ಮಾಡ್ತೀವಿ, ಮತ್ತೆ ಮನೆಗೆ ಬರ್ತೀವಿ, ಮತ್ತೆ ಬೆಳಿಗ್ಗೆದ್ದು ಕೆಲಸಕ್ಕೆ ಹೋಗ್ತೀವಿ. ಆ ಥರ ಇತ್ತು. ಮತ್ತು ಖಾಸಗಿ ಚಾನಲ್ ಅಂದರೆ ನಾವು ಸ್ಕ್ರಿಪ್ಟ್ ಎಲ್ಲ ಮಾಡ್ತೀವಿ, ಸ್ವಲ್ಪ ರಿಹರ್ಸಲ್ ಮಾಡ್ತೀವಿ, ಮತ್ತೆ ಅಲ್ಲಿ ಟೇಕ್ ಎಲ್ಲ ಮಾಡ್ತೀವಿ. ನಾವೇ ಅಲ್ಲಿ ಬೇರೆ ಯಾರು ಇರೋದು. ಹೌದು. ಮತ್ತು ನನಗೆ ತುಂಬ ಇಷ್ಟ ಆಗೋದು, ಆ್ಯಕ್ಟ್ ಮಾಡ್ಲಿಕ್ಕೆ ಇಷ್ಟ ಆಗೋದು ಎಲ್ಲಿ ಅಂದರೆ ನಮಗೆ ಸ್ಟೇಜಲ್ಲಿ. ಅಂದರೆ ಮೊದಲು ಡ್ರಾಮಾ ರಂಗಭೂಮಿ. ಯಾಕಂತ ಹೇಳಿದರೆ ಇವಾಗ ನಾವು ಏನಾದರೂ ಪಂಚ್ ಕೊಟ್ಟರೆ ಆವಾಗಲೇ ನಮಗೆ ರೆಸ್ಪಾನ್ಸ್
ರೆಸ್ಪಾನ್ಸ್ ಬರುತ್ತೆ, ರಿಯಾಕ್ಷನ್ ಸಿಗುತ್ತೆ. ಆವಾಗ ನಮ್ಗೆ ಏನತ್ತೆ ಒಂದು ಹುಮ್ಮಸ್ಸು ಬರುತ್ತೆ, ಈ ಪುಗ್ಗ ಇದು ಬಲೂನಿಗೆ ಗಾಳಿ ತುಂಬಿಸಿದಾಗೆ ಉಬ್ಬುತ್ತಾ ಹೋಗ್ತೀವಿ ಆ ಥರ. ಅಲ್ಲಿ ಆವಾಗ ನಮಗೆ ರಿಯಾಕ್ಷನ್ ಜಾಸ್ತಿ ಸಿಕ್ತಾಗ ನಾವು ಕೂಡ ಜಾಸ್ತಿ ಇನ್ವಾಲ್ವ್ ಆಗುತ್ತೆ. ಮತ್ತೆ ನಮಗೊಂದು ಹುಮ್ಮಸ್ಸು ಬರುತ್ತೆ, ಇನ್ನು ಸ್ವಲ್ಪ ಜಾಸ್ತಿ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತು ಅದು ಒಂದು ಖುಷಿ ಆಗುತ್ತೆ. ಬಟ್ ಇಲ್ಲಿ ಇದು ನಮ್ಮ ಫಿಲ್ಮ್ ಆಗಿರಲಿ, ಯಾವುದೇ ಟಿ ವಿ ಚಾನಲ್ ಆಗಿರಲಿ, ಅದು ಟಿ ವಿಯಲ್ಲಿ ಟೆಲಿಕಾಸ್ಟ್ ಆದಮೇಲೆ ನಮಗೆ ಮೊಬೈಲಲ್ಲಿ ಇಲ್ಲ ಇದರಲ್ಲಿ ಮಾತ್ರ ನಮಗೆ ಇದರಲ್ಲಿ, ಇಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ಎಲ್ಲ ಆವಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಯಾವುದೊಂದು ಆಫರ್ ಬಂದಾಗ ಅದು ಗೊತ್ತಾಗುತ್ತೆ. ಮತ್ತು ಅಲ್ಲಿ ರಿಹರ್ಸಲ್ ಹೇಗಂದರೆ ಇಲ್ಲಿದ್ದು ರಿಹರ್ಸಲ್ಗೆ ಅಲ್ಲಿದ್ದು ರಿಹರ್ಸಲ್ ಇದು ಹೇಗಂದರೆ ಒಂದು ಬೆಳಿಗ್ಗೆ 8-8:30 ಇಲ್ಲಾಂದರೆ 9 ಗಂಟೆಗೆ ನಮಗೆ ಟೈಮಿಂಗ್ ಕೊಟ್ಟರೆ 9 ಗಂಟೆಗಿಂತ 1 ನಿಮಿಷ ಲೇಟ್ ಆದರೆ ಕಣ್ಣಲ್ಲಿ ನೀರು ಬರಿಸ್ತಾರೆ. ಆ ಥರ ನಮಗೆ ಟ್ರೀಟ್ಮೆಂಟ್ ಇರುತ್ತೆ ಅಲ್ಲಿ. ಅಂದರೆ ಮತ್ತು 9 ಗಂಟೆಗೆ ಬಂದಾದಮೇಲೆ ಟೈಮಿಂಗ್ ಮೇಯ್ನ್. ನಮಗೆ ಟೈಮಿಂಗ್ ಇಲ್ಲ ಅಂದರೆ ಸಿಕ್ಕಾಬಟ್ಟೆ ನಾಯಿಗೆ ಬೈದು ಒಂದು ವೀಕ್ ಹೊರಗಡೆ ನೀಡ್ತಾರೆ ಅಂತ ಹೇಳ್ತಾರೆ. ಆವಾಗ ನಮಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಮತ್ತು ಅದೇ ಥರ ತುಂಬ ಇದು ಮಾಡ್ತಾರೆ. ಆವಾಗ ನಮಗೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬರ್ತದೆ. ಇಷ್ಟರ ತನಕ ಇಲ್ಲಿ ಬಂದು ಇಲ್ಲಿ 1 ನಿಮಿಷ ಲೇಟ್ ಆಗಿದ್ದಕ್ಕೆ ಇದು ಮಿಸ್ ಆಗ್ತೀವ ನಾವು ಅಂತ. ಆಮೇಲೆ 9 ಗಂಟೆಯಿಂದ ಒಂದು 10-10:30 ತನಕ ನಮಗೆ ಎಕ್ಸಸೈಸ್, ಯೋಗ, ಧ್ಯಾನ ಅದೆಲ್ಲ ಮಾಡಿಸ್ತಾರೆ. ಈ ಎಕ್ಸಸೈಸ್ ಹೇಗಂದರೆ ಕೆಲವೊಮ್ಮೆ ಇಲ್ಲಿ ಎಲ್ಲ ಗಾಯ ಎಲ್ಲ ಆಗಿರುತ್ತೆ. ಆವಾಗ ನಾವು ಡೈರೆಕ್ಟರ್ ಹತ್ರ ಕೇಳ್ತೀವಿ ಮೆಲ್ಲ, ಈಗ ಅವ್ರಿಗೆ ಸ್ವಲ್ಪ ಸಮಾಧಾನದ ಕೂಲಿ ಆಗಿದ್ದಾಗ, ಸರ್ ನಾವು ಎಲ್ಲಿ ಕಾಮಿಡಿ ಕಿಲಾಡಿಗೆ ಬಂದದ ಅಥವಾ ಆರ್ಮಿ ಸೆಲೆಕ್ಷನ್ಗೆ ಬಂದದ ಅಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ಇದು ಸ್ಟೆಮಿನಾ ಕಣು ಅದಕ್ಕೆಲ್ಲ ಹೇಳ್ತಾರೆ. ಆಮೇಲೆ ಅಲ್ಲಿಂದ ನಮಗೆ ತಿಂಡಿ ಎಲ್ಲ ಆಗಿದೆ. ತಿಂಡಿ ಎಲ್ಲ ಆದಮೇಲೆ ಮೊಬೈಲೆಲ್ಲ ಇಡಬೇಕು. ಮೊಬೈಲ್ ಇಟ್ಟ ಮೇಲೆ ಮೊಬೈಲ್ ಮುಟ್ಲಿಕ್ಕಿಲ್ಲ. ಆಮೇಲೆ ಪ್ರಾಕ್ಟೀಸ್ ರಿಹರ್ಸಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ರಿಹರ್ಸಲ್ ಸ್ಟಾರ್ಟ್ ಆದಮೇಲೆ ಮತ್ತೆ ಊಟ ಆದಮೇಲೆ ಮತ್ತೆ ಪುನಃ ರಿಹರ್ಸಲ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸಂಜೆ ತಿಂಡಿಗೆ ಒಂದು 5 ನಿಮಿಷ ಬಿಡ್ತಾರೆ. ಆಮೇಲೆ ಪುನಃ ರಿಹರ್ಸಲ್ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಮಿನಿಮಮ್ 10 to 10:30 ಮಿನಿಮಮ್ ಟೈಮ್ ಅದು. ಒಂದು ವೇಳೆ ಅಂದರೆ ಶುಕ್ರವಾರ ನಮಗೆ ಜಾಸ್ತಿಯಾಗಿ ಶೂಟಿಂಗ್ ಇರ್ತಾಯಿತ್ತು. ಶುಕ್ರವಾರ ಶೂಟಿಂಗ್ ಆದರೆ ಗುರುವಾರ ನಮಗೆ ಸ್ಟೇಜ್ ರಿಹರ್ಸಲ್ ಇರುತ್ತೆ. ಸ್ಟೇಜ್ ರಿಹರ್ಸಲಲ್ಲಿ ನಿಮಗೆ ಈಗ ಹಲ್ಕ್ ಅಥವಾ ಕಬಡ್ಡಿ ಸ್ಕ್ರಿಪ್ಟ್ ಆ ಥರ, ಮತ್ತು ಇದು ಜಂಗಲ್ ಬುಕ್ ಆ ಥರ ಅಂದರೆ ಎಕ್ಸ್ಪೆರಿಮೆಂಟಲ್ ಸ್ಕ್ರಿಪ್ಟ್ ಎಲ್ಲ ಮಾಡುವಾಗ ನಮಗೆ ಜಾಸ್ತಿ ಪ್ರಾಕ್ಟೀಸ್ ಇರಬೇಕಿತ್ತು. ಆವಾಗ ರಾತ್ರಿ 2-2:30 ಎಲ್ಲ ಆಗ್ತಿತ್ತು ಟೈಮ್. ರಾತ್ರಿ 2-2:30 ಟೈಮ್. ಮತ್ತು ಬೆಳಿಗ್ಗೆ 6 ಗಂಟೆಗೆ ನಾವು ಮೇಕಪ್ ರೂಮಲ್ಲಿ ಇರಬೇಕು. ಒಂದು ಸರಿಯಾಗಿ 2 ಗಂಟೆ ಕೂಡ ನಿದ್ದೆ ಇರೋದಿಲ್ಲ. ಬಟ್ ಅದೇ ಸ್ಕ್ರಿಪ್ಟ್ ಸಕ್ಸಸ್ ಆಗಿ ಕಮೆಂಟ್ ಒಳ್ಳೇದು ಬರುವಾಗ ನಮಗೆ ಖುಷಿ ಆಗುತ್ತೆ. ನಿದ್ದೆ ಬಿಟ್ಟಿದ್ದಕ್ಕೆ ಸಕ್ಸಸ್ ಆಯ್ತು. ಖಂಡಿತ. ವೀಕ್ಷಕರೇ, ಕಾಮಿಡಿ ಕಿಲಾಡಿ ನಮ್ಮೆಲ್ಲರ ಹೆಮ್ಮೆಯ ರಾಕೇಶ್ ಪೂಜಾರಿ ಜೊತೆ ಇನ್ನಷ್ಟು ಮಾತನಾಡೋದಕ್ಕಿದೆ, ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆ ವಿನಿಮಯ ಮಾಡೋದಕ್ಕಿದೆ. ಅದಕ್ಕಿಂತ ಮುನ್ನ ಸಣ್ಣ ವಿರಾಮ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಕಲಾವಿದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಜಗತ್ತನ್ನೇ ನಗಿಸಬಲ್ಲವರು ಮತ್ತು ತನ್ನೊಳಗಿನ ನೋವನ್ನೆಲ್ಲ ಇಟ್ಟುಕೊಂಡು ಇತರರಿಗೆ ಸಂತೋಷವನ್ನು ಕೊಡಬಲ್ಲಂತಹ ಸಾಮರ್ಥ್ಯ ಇರೋದು ಕೇವಲ ಒಬ್ಬ ಹಾಸ್ಯ ಕಲಾವಿದನಿಗೆ ಮಾತ್ರ. ಅಂತಹ ಹಾಸ್ಯ ಕಲಾವಿದ ಇವತ್ತು ನಮ್ಮ ಜೊತೆ ಅತಿಥಿ ಸ್ಥಾನದಲ್ಲಿದ್ದಾರೆ. ಮತ್ತೊಮ್ಮೆ ರಾಕೇಶ್ ಪೂಜಾರಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ರಾಕೇಶ್, ಇವಿಷ್ಟು ನಾವು ನೋಡ್ತಾ ಬಂದಿರೋದು ನಿಮ್ಮ ಅನುಭವಗಳು. ಬಹುಶಃ ಈ ಪ್ರತಿ ಪ್ರದರ್ಶನ ನಮಗೊಂದು ಪಾಠ ಆಗುತ್ತೆ ಹೇಗೋ ಹಾಗೆ ನೀವು ಪ್ರತಿಯೊಂದು ಕಡೆಗೆ ಹೋದಾಗಲೂ ನಿಮಗೆ ಅನುಭವ ಆಗುತ್ತೆ. ಆದರೆ ಆ ಅನುಭವಗಳು ಯಾವತ್ತೂ ಕೂಡ ನಮ್ಮ ಬೆಳವಣಿಗೆಗೆ ಪೂರಕ ಆಗಿದ್ದಾಗ ಆ ಕಷ್ಟಗಳೆಲ್ಲ ಮರೆತು ಒಂದಷ್ಟು ನೆಮ್ಮದಿ ನಮ್ಗೆ ಖಂಡಿತ ಸಿಗುತ್ತೆ. ಕಲಾವಿದನಿಗೆ ನಮ್ಮ ಪ್ರಕಾರ ಸಂಭಾವನೆ ಸೆಕೆಂಡ್ರಿ. ಯಾವಾಗ ಅಂದರೆ ಒಂದು ಹಂತದವರೆಗೆ ಅವನಿಗೆ ಆ ಒಂದು ಹೆಸರು 4 ಜನ ಬಂದಾಗ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಪುರಸ್ಕಾರ ಇಲ್ಲ. ಮತ್ತೆ ಒಂದು ನಾವು ಅದನ್ನೇ ಜೀವನವಾಗಿ ತಗೊಂಡಾಗ, ಅದನ್ನೇ ನಮ್ಮ ವೃತ್ತಿಯಾಗಿ ತಗೊಂಡಾಗ, ನಾವು ಹವ್ಯಾಸವಾಗಿರುವಾಗ ನಮಗೆ ಅದು ಸೆಕೆಂಡರಿ ಆಗುತ್ತೆ, ವೃತ್ತಿಯಾಗಿ ತಗೊಂಡಾಗ ಅದು ನಮಗೆ ಪ್ರೈಮರಿ ಆಗುತ್ತೆ. ಇವೆಲ್ಲವನ್ನು ನೋಡಿದಾಗ ನಿಮ್ಮ ಈ ಒಂದು ಜರ್ನಿ ಹೀಗೆ ಇದರಲ್ಲಿ ಒಂದು ಸಾರ್ಥಕವನ್ನು ಕಾಣ್ತಾ ಇದ್ದೀರಿ ಹೇಗೆ ಅಂತ ಹೇಗೆ ಫೀಲ್ ಆಗ್ತದೆ ನಿಮಗೆ? ಆಯಿತು, ಒಳ್ಳೇದಾಯ್ತು, ಇಷ್ಟು ಬಂದದಕ್ಕೆ ಸಾರ್ಥಕ ಆಯಿತು ಅಂತ. ಅಂದರೆ ಯಾವಾಗ ಅಂತ ಹೇಳಿದರೆ ಅದೇ ನಾನು ನಿಮ್ಗೆ ಹೇಳಿದೆ, ಫಿಲ್ಮ್ ಆಡಿಷನ್ಗೆಲ್ಲ ಹೋಗ್ತಿದ್ದೆ. ಫಿಲ್ಮ್ ಆಡಿಷನ್ ನಾನೊಂದು 150-200 ಆಗಿರ್ಬೋದು ಎಲ್ಲ ಟೋಟಲ್ ನೋಡಿದ್ರೆ. ಎಲ್ಲ ಹೇಗಂದರೆ ಆಡಿಷನ್ ಮಾಡುವಾಗ ಹೇಗಿರುತ್ತಂದರೆ ಎಲ್ಲ ಕಡೆ ಅಂತಲ್ಲ, ಒಂದು
ಒಂದು 60-70% ಅಲ್ಲಿ ನಿಮ್ದು ಆಕ್ಟಿಂಗ್ ತುಂಬಾ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ನಮ್ಮ ಫಿಲ್ಮ್ಗೆ ಬೇಕು ಮತ್ತೆ ಹೇಳ್ತೇನೆ, ಸ್ವಲ್ಪ ದಿವಸ ಬಂದು ಕಾಲ್ ಮಾಡ್ತೇನೆ. ಹೌದು, ನೀವು ನಮ್ಗೆ ಫಿಲ್ಮ್ಗೆ ಬೇಕು, ನಿಮ್ಗೆ ಈ ತರ ಒಂದು ಕ್ಯಾರೆಕ್ಟರ್ ಇದೆ, ನಿಮ್ ನಂಬರ್ ಕೊಟ್ಟಿದ್ದೀರಲ್ಲ, ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಹೇಳೋದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಫಿಲ್ಮ್ ಅಲ್ಲಿ ಎಲ್ಲ ಗೊತ್ತಿಲ್ಲ, ಗ್ಯಾರಂಟಿ ಅಂತ ಹೇಳಿದ್ದಾರೆ, ಒಳ್ಳೆ ಗ್ಯಾರಂಟಿ ಹೇಳಿ. ಈ ಸಲ ನನಗೊಂದು ಅದ್ರಲ್ಲೂ ಆಯ್ತು, ಒಂದ್ಸಲ ಆಯ್ತು, 2 ಸಲ ಆಯ್ತು, 3 ಸಲ ಆಯ್ತು, ಒಂದು 7-8 ಸರಿ ಹೋಗಾಗ ಇದು ಕಾಲ್ ಮಾಡ್ತೇನೆ. ಹೌದಾ, ಸರಿ, ಓಕೆ ಸರ್, ಓಕೆ. ಆಮೇಲೆ ಅಲ್ಲ, ಅವರಷ್ಟೇ ಹೇಳ್ತಾರೆ, ಜೊತೆಗಿದ್ದ ಫ್ರೆಂಡ್ಸ್ ಹೇಳ್ತಾರೆ, ಇವನು ಯಾವಾಗ್ಲೂ ಇದ್ದಿದ್ದೆ ಇದೇ ಹೇಳ್ತಾನೆ, ಇವತ್ತು ಹೋಗಿದ್ದಾನೆಲ್ಲೋ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಇಲ್ಲಿ ಬಂದು ರೈಲ್ ಬಿಡ್ತಾನೆ ಅಂತ ಅನ್ಕೊಳ್ತಾರೆ. ಮತ್ತೆ ಕೆಲವು ಕಡೆ ಅದೇ ಆಗಿದೆ. ಈಗ ನಮ್ಮ ಒಬ್ಬ ಫ್ರೆಂಡಿಗೆ ಕೂಡ ಅದೇ ಆಗಿದೆ, ನಾವು ಅವನಿಗೆ ಆಪರ್ಚುನಿಟಿ ಕೂಡ ಸಿಕ್ಕಿತ್ತು. ಅದು ಅವನಿಗೆ ಅಂದ್ರೆ ಒಂಥರ ಹೆಣದ ಕ್ಯಾರೆಕ್ಟರ್ ಇರ್ತಾರೆ, ಇವನು ಬಂದು ಹೋಗಿರ್ತಾನೆ ಅವನು. ಅದು ಕೂಡ ಮುಖ ಕೂಡ ಇಲ್ಲ. ಅದು ಒಂದು ಫಿಲ್ಮಲ್ಲಿ ಕೂಡ ಬಂದಿತ್ತು. ಆ ಫಿಲ್ಮಲ್ಲಿ ಹೇಗಂದ್ರೆ ಅವನು ಫಿಲ್ಮ್ಗೆ ಆಡಿಷನ್ ಹೋಗಿರ್ತಾನೆ, ಸೇಮ್ ಸ್ಟೋರಿ ಇಲ್ಲಿ ಇವನ್ಗೆ ಲಾಸ್ಟ್ ವರೆಗೂ ಅವನು ಮುಖ ಕಾಣ್ಲಿಕ್ಕಿಲ್ಲ, ಲಾಸ್ಟ್ ವರೆಗೂ ಮುಖ ಇವನು ಹೇಳಿದಾನೆ, ಊರಲ್ಲೆಲ್ಲ ಹೇಳ್ಕೊಂಡು ಬಂದಿದ್ದು, ನಂಗೆ ಫಿಲ್ಮ್ ಆಡಿಷನ್ ಇದೆ. ಅವನು ಕೂಡ ಆರ್ಟಿಸ್ಟ್, ಪಾಪ ಒಳ್ಳೆ ಸಿಕ್ಕಾಪಟ್ಟೆ ಆರ್ಟಿಸ್ಟ್. ಈಗ ನಮ್ ಜೊತೆನೆ ಇದ್ದಾನೆ ಅವನು. ಅವನು ಹೇಳಿದಾನೆ, ಇದು ನಾನು ಯಾವ್ದೋ ಫಿಲ್ಮ್ ಅಲ್ಲಿ ನೋಡಿದ್ದೇನೆ, ಅದು ಹೌದ್ ಮಾರೆ, ಅದೇ ತರ ಆಗಿದೆ. ಇವನು ಕಾಲೇಜಲ್ಲೆಲ್ಲ ಹೇಳಿದ, ಈಗ ಈ ತರ ಆಪರ್ಚುನಿಟಿ ಇದೆ. ಅಲ್ಲ, ಇನ್ನೊಂದೇನಾಗುತ್ತೆ ಅಂದ್ರೆ, ಬಹುಶಃ ಈ ತರದ್ದು ಹಲವು ಜನ ಏನಾಗಿದೆ ನನ್ಗೆ ತಿಳಿದ ಪ್ರಕಾರ, ಸಾಕಿನ್ ಆಡಿಷನ್ ಅದೇ ನಾನು ಸ್ಟಾರ್ಟಿಂಗ್ ಏನು ಹೋಗುದು ಬೇಡ. ಯಾಕೆಂದ್ರೆ ಇಲ್ಲಿ ನಿಜವಾದ ಪ್ರತಿಭಾವಂತರಿಗೆ ಇವರು ಅವಕಾಶ ಕೊಡೋದಿಲ್ಲ. ಡೈರೆಕ್ಟರ್ದು, ಪ್ರೊಡ್ಯೂಸರ್ದು, ಸಂಬಂಧಿಕರೊಳಗೆ, ಅವರ ಕೂಟದ ಒಳಗೆ ಎಲ್ಲ ನಿರ್ಧಾರ ಆಗಿರುತ್ತೆ ಅಂತ ಬಹುತೇಕ 100ರಲ್ಲಿ 90% ಈಗ ಹಾಗೆ ಆಗ್ತಾ ಇದೆ. ಇದನ್ನ ನಾವು ಹೇಳಿದ್ರೆ ಮಾತ್ರ ಬಹಳ ದೊಡ್ಡ ತಪ್ಪಾಗ್ತದೆ, ಬಟ್ ಅದೇ ಫ್ಯಾಕ್ಟ್. ಇನ್ನೊಂದು ಕಡೆ ಇನ್ನೊಂದು ವರ್ಗ ಇದೆ, ಕೆಲವು ಡೈರೆಕ್ಟರ್ಗಳು, ಅವರ ಈ ನಿಜವಾಗಿ ಆಡಿಷನ್ ಮಾಡೋ ಉದ್ದೇಶ ಏನಂದ್ರೆ, ಅವನ ಟ್ಯಾಲೆಂಟ್ ಅನ್ನು ನೋಡೋದು ಸೆಕೆಂಡ್ರಿ, ಬಟ್ ಏನಂದ್ರೆ ಅವನು ಏನೊಂದು ರೋಲ್ ಕ್ರಿಯೇಟ್ ಮಾಡಿರ್ತಾನೆ ಒಬ್ಬ ಡೈರೆಕ್ಟ್ರು, ಆ ರೋಲ್ಗೆ ಇವನು ಸೂಟ್ ಆಗ್ತಾನ ಅನ್ನೋದು, ಅದಕ್ಕೆ ಬೇಕಾಗದನ್ನ ಮಾಡಿಸೋದು. ಈಗ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲರೂ ಆಡಿಷನ್ಗೆ ಹೋಗ್ತಾರೆ, ಆಡಿಷನ್ ಹೋಗಿ ಸೆಲೆಕ್ಟ್ ಆಗೋದಿದೆ, ಆಡಿಷನ್ ಮಾಡೋದಿದೆ, ಆಮೇಲೆ ಸ್ಕ್ರೀನಿಂಗ್ ಮಾಡ್ತಾರೆ, ಯಾಕಂದ್ರೆ ಓಕೆ ಇದು ಸೆಟ್ ಆಗುತ್ತೆ ಇಲ್ಲ ಅನ್ಕೊಂಡು. ಬಟ್ ಅದು ಎಲ್ಲೋ ಒಂದು ಕಡೆ ಸುಮ್ಮನೆ ಒಂದಷ್ಟು ಜನ ಬಂದಿರ್ತಾರೆ, ಅಪ್ಲಿಕೇಶನ್ಗಳು ಬೆಳಗಿಂದ ಸಂಜೆ ತನಕ ಕಾಯೋದು, ಇದೆಲ್ಲ ಆಗಿರುತ್ತೆ. ಓಕೆ ರಾಕೇಶ್, ನಾನೊಂದು ಕೇಳ್ಪಟ್ಟೆ, ನೀವು ಬಹಳ ವರ್ಷಗಳ ಹಿಂದೆ ಖಾಸಗಿ ವಾಹಿನಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ರಿ, ಅದರಲ್ಲಿ ಒಂದು ಹೀರೋಯಿನ್ ಪಾತ್ರ ಮಾಡಿದ್ರಂತೆ, ಅಂದ್ರೆ ಆನ್ ಸ್ಪಾಟ್. ಅದು ಹೇಗಿತ್ತು ಡೈಲಾಗ್? ಡೈಲಾಗ್ ಹೇಗಂತಿಲ್ಲ, ನೀನು ಅವನೊಂದು ಕ್ವಶನ್ ಸ್ವಲ್ಪ ಇದಿಷ್ಟು ರೆಡಿ ಮಾಡಿರ್ತಾನೆ, ಅವನು ಅಂದ್ರೆ ಕೆಲವೊಮ್ಮೆ ಹೇಗಾಗಿರುತ್ತೆ ಅಂದ್ರೆ, ನಮ್ಮ ಕೆಲಸದ ಒತ್ತಡದಲ್ಲಿ ನಮಗೆ ಬಟ್ ಚಾನಲ್ಗೆ ಬರಲೇಬೇಕಾಗಿರುತ್ತೆ, ನಮ್ಮ 100% ಕೊಡಲೇಬೇಕಾಗಿರುತ್ತೆ. ಅಂದ್ರೆ ಒಂದು ವಾರ ಪ್ರೋಗ್ರಾಮ್ ಹೋಗಿಲ್ಲ ಅಂದ್ರೆ ಜನಕ್ಕೆ ಅದೇ ಅಂದ್ರೆ ಇದು ರಿಪೀಟ್ ಆಗ್ತಿದಾರಲ್ಲ, ಅಂದ್ರೆ ನೆಕ್ಸ್ಟ್ ಸಂಡೇ ಇವ್ರು ರಿಪೀಟ್ ಆಗಿದ್ದಾರೆ ಅಂದ್ರೆ ಮತ್ತೆ ನೋಡ್ಲಿಕ್ಕೆ ಬರಲ್ಲ, ಆ ತರ ಆಗುತ್ತೆ. ಅದಕ್ಕೆ ಅವರೇ ಒಂದು 2-3 ಸರ್ತಿ ಆಗಿತ್ತು ಆ ತರ. ಅದಕ್ಕೇನ್ ಮಾಡಿದ್ವಿ, ನೀನು ಈ ತರ ಹೀರೋಯಿನ್ ಅಂದ್ರೆ ಫಾಸ್ಟ್ ಫುಡ್ ಹೇಳೋ, ನಾನು ಇಲ್ಲಿ ಫಾಸ್ಟ್ ಫುಡ್ ಇದೊಂದು ಸ್ಕ್ರಿಪ್ಟ್ ಮಾಡಿದ್ದೆ, ಅದು ನೆನಪಾಯ್ತು. ಇವನೇ ನಾನು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ತಾ, ಸರಿ ನೀನ್ ಕೇಳ್ತಾ ಹೋಗು, ನಾನು ಏನ್ ಬೇಕಾದ್ರೆ ಹೇಳ್ತೀನಿ, ನೀನ್ ಏನ್ ಬೇಕಾದ್ರೆ ಕೇಳು, ನಾನು ಏನಾದ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ, ಅಲ್ಲಿ ಏನಾದ್ರು ಮಿಸ್ ಏನಾದ್ರೆ ಅಲ್ಲೇ ಟೇಕ್ ಇದ್ ಮಾಡುವ ಅಂತ. ಅದೊಂದು ಧೈರ್ಯ ಇತ್ತು, ಯಾಕಂತ ಹೇಳಿದ್ರೆ ಖಾಸಗಿ ಚಾನಲ್ ಅಲ್ಲಿ ಅಥವಾ ಫಿಲ್ಮ್ ಅಲ್ಲಿ ಏನಾದ್ರು ಮಿಸ್ ಆದ್ರೆ ಇದ್ ಮಾಡ್ಬೋದು. ಅದ್ರಲ್ಲಿ ಅವ್ನು ಕ್ವಶನ್ ಕೇಳ್ತಾ ಹೋಗ್ತಾರೆ, ನಾನು ಏನಾದ್ರು ಹೇಳ್ತಾ ಹೋಗ್ತೀನಿ. ಅಂದ್ರೆ ನಾನು ರಾಣಿ ಮುಖರ್ಜಿ ತರ, ಅಂದ್ರೆ ಅವಾಗ ನಂಗೆ ಸ್ವಲ್ಪ ಟಾನ್ಸ್ ಇಲ್ಲೆಲ್ಲ ಆಗಿತ್ತು, ಕಫ್ ತರ ವಾಯ್ಸ್, ಇದು ಶೀತ ತರ ಎಲ್ಲ ವಾಯ್ಸ್ ಎಲ್ಲ ರಫ್ ಆಗಿತ್ತು. ಆವಾಗ ನಂದು ಅದೇ ನಂಗೆ ರಾಣಿ ಮುಖರ್ಜಿ ತರ ಎಲ್ಲ ಕರೀತಿದ್ರು, ಅದಕ್ಕೆಲ್ಲ ಹೇಗೆ ಹೇಳ್ತಿದ್ರಿ? ಅದು ಸರಿ ನೆನಪಿಲ್ಲ ನಂಗೆ, ಇಲ್ಲಾಂದ್ರೆ ನೀವು ಕೇಳ್ತಾ ಹೋಗಿ. ನಾನೀಗ ಡೈರೆಕ್ಟರ್ ನಿಮ್ಮನ್ನು ಆಡಿಷನ್ ಮಾಡ್ತೀನಿ, ಅದೇ ಇಂಟರ್ವ್ಯೂ ಮಾಡ್ತೀನಿ. ನಾವು ಒಂದು 7-8 ಫಿಲ್ಮ್ ಎಲ್ಲ ಮಾಡಿ. ಬಹಳ ಫೇಮಸ್. ನಮಸ್ತೆ ಮೇಡಮ್. ನಮಸ್ತೆ. ಬಹಳಷ್ಟು ಫೇಮಸ್ ಆಗಿದ್ರಿ ನೀವು ಇತ್ತೀಚಿನ ಫಿಲ್ಮ್ಗಳಲ್ಲಿ. ಸರಿ. ಮತ್ತೆ ನಿಮ್ಗೆ ತುಂಬಾ ಇಷ್ಟವಾಗಿದ್ದ ರೋಲ್ ಯಾವುದು? ಆಕ್ಚುಲಿ ನನಗೂ ಇದು ದೇವದಾಸ್ ಅಲ್ಲಿ ದೇವದಾಸ್ ಹೆಂಡತಿ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಅದು ನನಗೆ ಕ್ಯಾರೆಕ್ಟರ್ ಕೊಡುದಿಲ್ಲ, ಹೆಂಡತಿ ಕ್ಯಾರೆಕ್ಟರ್ ಕೊಡು. ಅದೇ ಹೇಗೆ ದೇವದಾಸ್ ಇದ್ದ ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಅದರಲ್ಲಿ ಫಸ್ಟ್ ಆಪರ್ಚುನಿಟಿ ನನಗೆ ಬಂದಿತ್ತು. ಮತ್ತೆ ಸಂಜೆಲಿ ಎಲ್ಲ ಬನ್ಸಲ್ಲಿ ಅವ್ರಿಗೆ ನಾನೇ ಆಗ್ಬೇಕು ಅವ್ರ ಸಿನಿಮಾದಲ್ಲೆಲ್ಲ. ಮತ್ತೆ ನನಗೆ ಇದು ತಮಿಳ್ ಮತ್ತೆ ಅನುಷ್ಕನಿಗೆಲ್ಲ ನಾನೇ ಆಪರ್ಚುನಿಟಿ ಎಲ್ಲ ಕೊಟ್ಟಿದ್ದು. ಅನುಷ್ಕಾ ನಿಮ್ಮ ಮನೆ ಹತ್ರನಾ?
ಇಲ್ಲ, ನಮ್ಮ ಅಜ್ಜಿ ಮನೆ ಹತ್ರ ನಮ್ ದೈವದ ಮನೆ ಇದೆ ಅಲ್ವಾ, ನಮ್ದು ಒಂದೇ ಕುಟುಂಬ. ಅವ್ರದ್ದು ಬೇರೆ ಮುಯಿ ಬರ್ತದೆ, ನಮ್ದು ಬೇರೆ ಮುಯಿ ಬರ್ತದೆ. ದೈವಾದಿ ಮುಯಿ ಮಾತ್ರ ಬೇರೆ ಬೇರೆ ಬರ್ತದೆ. ಇದಕ್ಕೆ ವರ್ಷ ಕೋಲಕ್ಕೆ ಒಟ್ಟಿಗೆ ಬರ್ತೀರಿ ನೀವು? ಹಾ, ಕೋಲಕ್ಕೆ. ಮತ್ತೆ ಕೋಲಕ್ಕೆ ಬರ್ಲಿಲ್ಲ ಅಂದ್ರೆ ನಾವು ಭೂತ ಎಲ್ಲ ತಂಬಿಲ್ಲ ಮಾಡ್ತೇವಲ್ಲ, ಭೂತಕ್ಕೆಲ್ಲ ನಾವು ಖಂಡಿತ ಬರ್ತೀವಿ. ನನ್ನ ಲೆಕ್ಕದಲ್ಲಿ 1-2 ಕಟ್ಟದ ಕೋರಿ ಎಲ್ಲ ಕೊಡ್ತೀನಿ. ಅವ್ರಿಗೆ ಕೊಡ್ತೀನಿ. ಹಾ, ಕೊಡ್ತೀನಿ. ದೈವ ತುಂಬಾ ಖುಷಿ ಆಗ್ತದೆ. ಅಂದ್ರೆ ನೀವು ಈಗ ಕೆಲವು ಫಿಲ್ಮ್ ಮೊನ್ನೆ ಹಿಟ್ ಆಗಿತ್ತಲ್ಲ, ಅದಕ್ಕಿಂತ ಮೊದಲು ಹರಕೆ ಕೊಟ್ಟಿದ್ರ? ಹಾ, ಆಕ್ಚುಲಿ ನಾನು ಹಿಟ್ ಆದ್ಮೇಲೆ ಅಂದ್ರೆ ನಂದು ಯಾವುದೇ ಫಿಲ್ಮ್ 100 days ಇಲ್ಲಾಂದ್ರೆ ಸಿಲ್ವರ್ ಜುಬ್ಲಿಗಿಂತ ಕಮ್ಮಿ ಬರುದೇ ಇಲ್ಲ. ಹೌದಾ? ಹಾ, ಮೊನ್ನೆ ಒಂದು ಫ್ಲಾಪ್ ಆಯ್ತು ಅಂತ ಯಾರ ಕೇಳಿದ್ರು? ಅದು ಆಗಿರ್ಬಹುದು, ಅಲ್ಲಿ ಅಲ್ಲಿ ಅಪಗ ಆಗ್ತದೆ ಅಲ್ವಾ, ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದೃಷ್ಟಿ ಬೀಳ್ಬಾರ್ದಲ್ವಾ. ಈಗ ಒಂದು ಚಂದದ ಒಂದು ವಸ್ತಿದ್ರೆ ಅದಕ್ಕೆ ದೃಷ್ಟಿ ಬಿಟ್ಟಿರ್ತಾರಲ್ವಾ, ಅದಕ್ಕೆ. ಇನ್ನೊಂದು ಹೇಳಿದೆ ಮೊನ್ನೆ ಯಾರು ತುಂಬಾ ಜನ ಹೀರೋ ನಿಮ್ ಜೊತೆನೆ ಆಕ್ಟ್ ಮಾಡ್ಬೇಕಂತ ಕಾಯ್ತಾ ಇದ್ರಂತೆ. ಹಾ, ಅದು ನಮ್ದು ಆಕ್ಚುಲಿ ಪ್ರಸಾದ್ ಅಂತ, ಅವರು ನಮ್ದು ಅದೇ ಅಲ್ಲ, ಆಕ್ಚುಲಿ ಪ್ರಸಾದ್ ಅಂತ ಬಹಳ ಟೈಮ್ ಇಂದ ಹೀರೋ ಆಗ್ಬೇಕು ಕಾಯ್ತಾ ಇದ್ರಂತೆ. ಅವ್ರಿಗೆ ಯಾಕೆ ಹೀರೋ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದ್ರೆ ಅವ್ರು ನಿಮ್ ಜೊತೆನೆ ಹೀರೋ ಮಾಡ್ಬೇಕು ಅಂತ. ಆ ಹುಡುಗ ಕಾಲೇಜಲ್ಲಿ ಕೂಡ ನನ್ನ ಹಿಂದೆ ಬೀಳ್ತಿದ್ದವ. ಒಂದೇ ಕಾಲೇಜ್? ಒಂದೇ ಕಾಲೇಜಲ್ಲಿ ಇದ್ದದ್ದು. ತುಂಬಾ ಹೈಟ್ ಇದ್ದಾರಲ್ಲ? ಹೌದು, ತುಂಬಾ ಹೈಟ್ ಇದ್ದಾರೆ. ನನ್ನಷ್ಟು ಹೈಟ್ ಇಲ್ಲ, ನನ್ಗಿಂತ 1-2 ಇಂಚ್ ಗಿಡ್ಡ ಇದ್ದಾನೆ ಅವನು. ನಾವು ಕಾಲೇಜಲ್ಲಿ ಇರುವಾಗ ನನ್ನ ಬೆತ್ತಡಿಯಲ್ಲೇ ಬರುದವ. ಹೌದಾ? ಹಾ, ನನ್ನ ಬೆತ್ತಡಿಯಲ್ಲೇ ಹುಡುಗ ಅಂತ ಹುಡುಗ. ಹೇಗೆ ಓಕೆನಾ ನಿಮ್ಗೆ? ನನ್ಗೆ ಇಲ್ಲ, ಅವನು ಅಪಗಪ್ಪಗ ಸ್ನಾನ ಮಾಡುದಿಲ್ಲ, ಯಾವಾಗ ನೋಡಿದ್ರೆ ಕ್ಯಾಮರಾ ಇಟ್ಕೊಂಡು ಸುತ್ತು ಬರ್ತಿರ್ತೆ. ಹೌದಾ? ಹಾ, ಈಗ ನಾವು ಬೇರೆ ಏನಾದ್ರು ಪ್ರಾಜೆಕ್ಟ್ ಮಾಡಿ ಹೀಗೆ ಮಾತಾಡ್ತಾ ಹೋಗ್ತಾ ಇರೋದು ಹೀಗೆ. ಅಂತ ಇಂತೂ ನೋಡುಗರಿಗೆ ಇದೊಂದು ಖುಷಿ ಇರುತ್ತೆ ಅಲ್ವಾ? ನನಗೆ ಇನ್ನೊಂದು ಕಾಮಿಡಿ ಕಿಲಾಡಿಯಲ್ಲಿ ನೀವು ಒಂದು ಕುಡುಕನ ಪಾತ್ರ ಮಾಡಿದ್ರ, ಅದು ಬಹಳಷ್ಟು ವೈರಲ್ ಆಗಿದೆ. ನನ್ನ ಪ್ರಕಾರ ಅತಿ ಹೆಚ್ಚು ಶೇರ್ ಆಗಿದ್ದು ಕಾಮಿಡಿ ಕಿಲಾಡಿಯಲ್ಲಿ. ರಾಕೇಶ್ ಪೂಜಾರಿ ಅಂದ್ರೆ ಫಸ್ಟ್ ಅದೇ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಅದ್ರದ್ದು ಒಂದೆರಡು ಡೈಲಾಗ್. ಅದರಲ್ಲಿ ಹೇಗಂದ್ರೆ ಕಬಡ್ಡಿ ಇದಾಗಿದೆ ಅಂದ್ರೆ ಅದಕ್ಕಿಂತ ಮೊದಲು ಕ್ರಿಕೆಟ್ ಇದ್ದು ಒಂದು ಇದಾಗಿರುತ್ತೆ. ಅದರಲ್ಲಿ ಅಂಪೈರ್ಗೆ ಒಂದು ಏಟೆಲ್ಲ ಬಿದ್ದು ಅವನು ಇನ್ನು ಕ್ರಿಕೆಟಿಗೆ ಸಾವಾಸನೆ ಬೇಡ, ಇನ್ನು ನಾನು ಕಬಡ್ಡಿಗೆ ಅಂಪೈರ್ ಮಾಡ್ಲಿಕ್ಕೆ ಡಿಸೈಡ್ ಮಾಡ್ತಾನೆ. ಅಲ್ಲಿ ಹೋಗುವಾಗಲೂ ನಾವೇ ಸಿಗ್ತೀವಿ ಅವನಿಗೆ, ನಾವೇ ಕಬಡ್ಡಿ ಕ್ರಿಕೆಟ್ ಬಿಟ್ಟು ಬಂದ್ರೆ ಇಲ್ಲೂ ನಾವೇ ಸಿಗ್ತೀವಿ ಕಬಡ್ಡಿ. ಅಲ್ಲಿ ಮತ್ತೆ ನಮ್ಗೆ ಆಪೋಸಿಟ್ಗೆ ಒಂದು ದೊಡ್ಡ ಟೀಮ್ ಬರುತ್ತೆ, ಇಂಟರ್ನ್ಯಾಷನಲ್ ಟೀಮ್. ಅವಾಗ ಎಲ್ಲ ಬಂದು ಸ್ಟಾರ್ಟ್ ಮಾಡುವಾಗ ಅಂತ ಹೇಳುವಾಗ ಸ್ಟಾಪ್ ಅಂತ ಹೇಳ್ತೀನಿ. ಯಾಕೋ ಏನಾಯ್ತು, ನಮ್ಮ ಟೀಮಲ್ಲಿ ಇನ್ನೊಬ್ಬ ಪ್ಲೇಯರ್ ಬರ್ಲಿಕ್ಕಿದ್ದಾನೆ ಅಂತ ಹೇಳ್ತೀನಿ. ಯಾರು ಅವನು ಬಂದರೆ ಒಂದು ಹವಾ ಇರುತ್ತೆ, ಅವನು ಬರುವಾಗ ಸುನಾಮಿ ಸುಂಡ್ರಗಾಲಿ ಎಲ್ಲ ಸೈಡಿಗೆ ಹೋಗಿ ನಿಲ್ಲುತ್ತೆ. ಅವನು ಬರುವಾಗ ಒಂದು ಭಯ ಇರುತ್ತೆ, ಬಂದ ಮೇಲೆ ಒಂದು ಹವಾ ಇರುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಅವನು ಯಾರು ಅವನಂತ ತೊಗೊಂಡು ಬರಲಿಲ್ವಾ, 1 ನಿಮಿಷ ಕರ್ಕೊಂಡು ಬರ್ತೀನಿ ಅಂತ ಹಿಂದೆ ಹೋಗ್ತೀನಿ. ಹಿಂದೆ ಹೋದಾಗ ಇವನು ಹೇಳ್ತಾನೆ, ಯಾವುದು ಇಂಟರ್ನ್ಯಾಷನಲ್ ದೊಡ್ಡ ಸ್ಟಾರ್ ಇರ್ಬೋದು ಇವನಂತ. ಮತ್ತೆ ಜಡ್ಜಸ್ ಎಲ್ಲ ಹುಡುಕ್ತಾ ಇರ್ತಾರೆ, ಯಾರಾಗಿರೋ ಅವ್ರು ಕೂಡ ಯಾರು ಗೆಸ್ಟ್ ಅಪಿಯರೆನ್ಸ್ ಇದ್ದಾರೆ ಅಂತ ಅನ್ಕೊಂಡಿದ್ರು. ಮತ್ತೆ ಅಲ್ಲಿ ನಾನೇ ಎಂಟ್ರಿ ಬರ್ತೀನಿ, ಈಗ ಸಿಗರೇಟ್ ಎಲ್ಲ ಇದು ಮಾಡಿ ಬಿಸಾಡ್ತೀನಿ. ಅವಾಗ ಹೇಳ್ತಾನೆ, ನಿನ್ ದೊಡ್ಡ ತೋಳಂಡಿ ಬರ್ತಾನೆ ಅಂತೇಳಿ ನೀನೇ ಬಿಲ್ಡಪ್ ಕೊಟ್ಟಿದ್ಯಲ್ಲ ಅಂತ. ಅದಕ್ಕೆ ನಾನು ಅವನಿಗೆ ಕೈಯಾಗಿ ಕೇಳ್ತೇನೆ, ಅಣ್ತಮ್ಮ ಇಲ್ಲಿ ನಮ್ಗೆ ಯಾರು ಬಿಲ್ಡಪ್ ಕೊಡಲ್ಲ, ನಮ್ಗೆ ನಾವೇ ಬಿಲ್ಡಪ್ ಕೊಡ್ಕೋಬೇಕು. ನಮ್ ಗುರುಗಳದ ಏಕಾಂಗಿ ಗಡ್ಡ ಸತೀಶ್ ಅವರು ಯಾವತ್ತು ಒಂದು ಮಾತು ಹೇಳ್ತಿದ್ರು, ನಮ್ ಪ್ರೈಸ್ ಟ್ಯಾಗ್ ನ ಯಾವಾಗ್ಲೂ ನಾವೇ ಹಾಕೋಬೇಕು, ಇನ್ನೊಬ್ಳಿಗೆ ಹಾಕಕ್ ಬಿಡಬಾರ್ದು ಅಂತ. ಸೂಪರ್ ಸರ್. ರಾಕೇಶ್ ಭಾಯ್, ನನಗೆ ನಿಮ್ಮ ಒಂದು ಡ್ರಾಮಾದಲ್ಲಿ ಪ್ರಸನ್ನ ಶೆಟ್ಟಿ ಅವರ ತಂಡದಲ್ಲಿ ನೀವು ಬುದ್ಧಿ ಚಪ್ಪಟಲ್ಲಿ ಅಲ್ಲ ಮೇ 22ರಲ್ಲಿ ಅನಿಸ್ತದೆ ಒಂದು ಅದ್ಭುತವಾದಂಥ ಕ್ಯಾರೆಕ್ಟರ್ನ ಮಾಡಿದ್ರು. ಆ ಕ್ಯಾರೆಕ್ಟರ್ ಅದರಲ್ಲಿ ಯಾವ ಕ್ಯಾರೆಕ್ಟರ್ ನಿಮ್ದು ಆಕ್ಚುಲಿ ಅದರಲ್ಲಿ ಅಂಥದ್ದು ಅಂದರೆ ಅದರಲ್ಲಿ ಲಾಂಗೇಜ್ ಡೈಲಾಗ್ ಯಾವುದಿಲ್ಲ. ಫಸ್ಟ್ ಡ್ರಾಮದ ಪೊಲೀಸ್ ಇದ್ದು ಕ್ಯಾರೆಕ್ಟರ್ ಇದು ಒಂದು ಅದು ಕರೆಕ್ಟ್ ನೆನಪಿದೆ. ಮತ್ತೆ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಇಂಟ್ರೊಡ್ಯೂಸ್ ಯಾವಾಗೆಲ್ಲ ಬರ್ತೀನಿ ಅದೇ ಡೈಲಾಗ್ ಹೇಳ್ತಾ ಹೋಗ್ತೀನಿ. ತುಳು ಅದು ಆ್ಯಕ್ಚುಲಿ 33 ಪೊಲೀಸ್ ಕ್ಯಾರೆಕ್ಟರ್. ಅದರಲ್ಲಿ ಪೊಲೀಸ್ ಅಂದರೆ ಅವನ ಅಂಥದ್ದೇನು ದೊಡ್ಡ ಇರಲ್ಲ, ಅವನನ್ನು ಇದು ಮಾಡ್ಕೊಂಡಿರ್ತಾನೆ. 33 ವರ್ಷಡು 32 ಸ್ಟೇಷನ್ ಸುತ್ತದು, ಕರ್ಫ್ಯೂ, ಲಾಠಿ ಚಾರ್ಜ್, ಎನ್ಕೌಂಟರ್, ನಾಕ ಬಂದಿದ್ದ ಹಾಲ ಮಲ್ಪಂದೇನೆ, ಕಲ್ವರಿನ ಕಾಲಿ ಗಿಡತ್ತು ಬೋದು 10 ದಿನ ಕರಾವಳಿ ಕರ್ನಾಟಕದ ಏಕೈಕ ಪೊಲೀಸ್ ಆಫೀಸರ್ SI ವೆಂಕಟೇಶ್ವರ್. ಏನೋ ನನ್ನ ಜಿಲ್ಲಾ ಕಡೆಗೆ ಬರ್ಪಿ ಲೆಕ್ಕ ಮಲ್ತಾರತ್ತ ಅವನು. ಸೋ ನೈಸ್. ನನಗೆ ಖುಷಿ ಆಗುತ್ತೆ. ಇದನ್ನು ಬಿಟ್ಕೊಂಡು ನಾನು ನೇರವಾಗಿ ಪ್ರಶ್ನೆಯನ್ನು ಅಂದರೆ ನಮ್ಮ ಜೊತೆ ನಾವು ಇದು ಮಾತುಕತೆ ಅಂತ ಮಾಡ್ತೇವೆ, ಯಾವುದೇ ರೀತಿಯ ಸಂದರ್ಶನ. ಯಾಕಂದರೆ ಸ್ಪಂದನದ ಒಂದು ಪ್ರತಿಭೆ ಅಂತ ನಮಗೂ ಗೊತ್ತಿದೆ. ನೀವು ನಿಮ್ಮ ಮನೆಗೆ ಬಂದಿದ್ರೆ ನಮಗಂತೂ ತುಂಬಾ ಖುಷಿ. ಯಾಕಂದ್ರೆ ಸ್ಪಂದನ ವಾಹಿನಿಯ ಒಂದು ಕಾರ್ಯಕ್ರಮ ನೀಡಿದವರು ಇವತ್ತು ಇಷ್ಟು ಎತ್ತರಕ್ಕೆ ಏರಿದ್ದಾರೆ ಅಂದಾಗ ನಿಮ್ಮ ಖುಷಿಯಲ್ಲಿ ನಮಗೂ ಒಂದು ಪಾಲಿದೆ ಅಂತ ಅನ್ಕೊಂಡು ಒಂದೇ ಫ್ಯಾಮಿಲಿ ಇದ್ದಾಗೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಮನದಾಳದ ನೋವುಗಳಿರುತ್ತೆ. ಯಾಕೆಂದ್ರೆ ನಾವು ಬಂದಿರುವಂಥ ಜರ್ನಿಯಲ್ಲಿ
ಸಾಕಷ್ಟು ಅವಮಾನಗಳನ್ನು ಉಂಡಿರ್ತೇವೆ. ಶೂರ್. ಒಂದು ವರ್ಗ ನಮ್ಮನ್ನು ಜನ ಎಷ್ಟು ಮೇಲಕ್ಕೆ ಏರಿಸಬೇಕು ಅಂತ ಪ್ರಯತ್ನ ಪಡ್ತಾರೋ, ಇನ್ನೊಂದು ವರ್ಗ ನಮ್ಮನ್ನು ತುಳಿಬೇಕು ಅಂತ ಪ್ರಯತ್ನನೇ ಮಾಡ್ತಾರೆ. ಅಂತಹ ಇನ್ಸಿಡೆಂಟ್ಗಳು ಏನಾದರೂ ಆಗಿತ್ತು ಅಂದರೆ ನಿಮಗೆ ಈ ಒಂದು ಚಾಲೆಂಜಲ್ಲಿ ನಾನು ಹೋಗಲೇಬೇಕು, ನನ್ನದನ್ನು ನಾನು ಪ್ರೂವ್ ಮಾಡಲೇಬೇಕು ಅನ್ನುವಂಥ ಅಂಥ ಕಠಿಣ ಸನ್ನಿವೇಶಗಳು ಏನಾದರೂ ಎದುರಾಗಿತ್ತು? ಕಠಿಣ ಅಂದರೆ ನನಗೆ ಫಸ್ಟ್ ಹೇಳಬೇಕಂದ್ರೆ ನನಗೆ ಬೇರೆ ಆಪರ್ಚುನಿಟಿ ಕೂಡ ಅಂದರೆ ಬೇರೆ ಅಂದರೆ ನಾನು ಜಾಬಿಗೆಲ್ಲ ಹೋಗ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ಬಟ್ ಅಲ್ಲಿ ನಂಗೆ ಯಾವುದೊಂದು ಕೆಲಸ ಮಾಡೋದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಬಟ್ ನಾವು ಅಂದರೆ ನಾವು ದುಡಿತೀವಿ, ತಿಂಗಳಿಗೆ ಸಂಬಳ ಕೊಡ್ತೀವಿ, ಮನೆಗೆ ತಂದು ಹಾಕ್ತೀವಿ, ಎಷ್ಟೇ ದುಡಿದ್ರು ಕೂಡ ನಿಮಗೆ ನೆಮ್ಮದಿ ಇಲ್ಲ, ಕಿಸೆಯಲ್ಲಿ ದುಡ್ಡು ಜಾಸ್ತಿ ಆದರೂ ಕೂಡ. ಬಟ್ ನಿಮ್ಗೆ ಏನು ಆ್ಯಕ್ಚುಲಿ ನಿನ್ನ ಫೀಲ್ಡ್ ಅಲ್ಲ ಇದು, ನೀನು ಇದು ಮಾಡಲಿಕ್ಕೆ ಇಲ್ಲ, ನೀನು ಬೇರೆನೇ ಮಾಡಬೇಕು, ನಿಂದು ಈ ಥರ ಇದೆ, ನೀನು ಇದೇ ಮಾಡಬೇಕಂತ. ಬಟ್ ಏನು ರಾತ್ರಿ ಮಲಗುವಾಗ ನಿಮಗೆ ಮೇಯ್ನ್ ಇದಾಗೋದು ಎಲ್ಲಿ ಅಂದರೆ, ನಾವು ಹೊರಗಡೆ ಇರುವಾಗ ಫ್ರೆಂಡ್ಸ್ ಎಲ್ಲ ಅಂದರೆ ಜಾಸ್ತಿ ಹೊರಗಡೆ ಎಲ್ಲ ಅಂದರೆ ನಾನು ಹೊರಗಡೆ ಇರೋ ತಮಾಷೆ ಥರನೇ ಎಲ್ಲ ಯಾರೇ ಇರಲಿ ನಮ್ಮ ಕ್ಲೋಸ್ ಇದ್ದಾಗ ನಾನು ತಮಾಷೆ ಇರುತ್ತೆ. ಬಟ್ ನೋವು ಅನ್ನೋದು ಎಲ್ರಿಗೂ ಇರುತ್ತೆ. ಬಟ್ ಅದು ನಮಗೆ ಕಾಡೋದು ಯಾವಾಗ ಅಂದರೆ ನಾವು ರಾತ್ರಿ ಮಲಗುವಾಗ ನಮ್ಗೆ ಫ್ಯೂಚರ್ ನೆನಪಾಗುತ್ತೆ, ನಮ್ಮ ಫ್ಯೂಚರ್ ಏನು, ಮತ್ತು ನಾನು ಇಷ್ಟೆಲ್ಲ ಆ್ಯಕ್ಟಿಂಗ್ ಮಾಡ್ತೀವಿ, ಇಷ್ಟೆಲ್ಲ ಜನರಲ್ಲಿ ಹೇಳ್ತಿದ್ದಾರೆ ನಿನಗೆ ಆ್ಯಕ್ಟಿಂಗ್ ಒಳ್ಳೇದು ಮಾಡ್ತೀವಿ, ಯಾಕೆ ನೀವು ಇದು ಮಾಡಿದ್ದು, ಯಾಕೆ ಬಾರಿ ಅದು ಮುಂದಕ್ಕೆ ಹೋಗು ಅದೊಂದು ಕಾಡ್ತಾ ಇರುತ್ತೆ. ಬಟ್ ಅದು ಹೋಗುವಾಗ ನಾವು ಏನೋ ಒಂದು ಮೂಲೆಯಲ್ಲಿ ನಾವು ಪಾರ್ಟ್ ಟೈಮ್ ಆಗಿ ತಗೊಂಡೇ ಇರ್ತೀವಿ. ಆ ಪಾರ್ಟ್ ಟೈಮ್ ಆಗಿ ಮಾಡ್ತಿರುವ ಖಾಸಗಿ ಚಾನಲ್ ಆಗಿರ್ಬೋದು ಅಥವಾ ಸ್ಟೇಜಲ್ಲಿ ಆಗಿರ್ಬೋದು, ಏನೋ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಪ್ರಯತ್ನ ಮಾಡುವಾಗ ಬರ್ತಿರುತ್ತೆ, ಇದು ನಿಂಗಲ್ಲ ಮಾರೆ, ನೀನು ಅವ್ರ ಥರ ಮಾಡುತ್ತಿ, ಇವ್ರ ಥರ ಇದು ಮಾಡ್ತಿ, ಇಮಿಟೇಟ್. ಬಟ್ ಇಮಿಟೇಟ್ ಇನ್ನೊಂದು ಹೆಸರು ಮಿಮಿಕ್ರಿ ಅಂತ. ಬಟ್ ನಾನು ಮಿಮಿಕ್ರಿ ಇಷ್ಟರ ತನಕ ಮಾಡಿಲ್ಲ. ಅಲ್ಲ, ಬಟ್ ಒಂದಿದೆ ರಾಕೇಶ್, ನಾವು ಯಾರನ್ನಾದ್ರೂ ಒಬ್ಬನನ್ನ ಗುರುವಾಗಿ ನಾವು ತಗೊಳ್ಳೇಬೇಕು. ಅದರಿಂದ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಸಮಯಗಳು ತಾಗಬಹುದು. ಈಗ ಬಹಳಷ್ಟು ಜನ ತುಳು ರಂಗಭೂಮಿಯಲ್ಲಿ ಕಾಪಿಗಾಡನ್ನು ಫಾಲೋ ಮಾಡ್ತಾರೆ, ಅರವಿಂದ್ ಬೋಳರನ್ನು ಫಾಲೋ ಮಾಡ್ತಾರೆ, ಅತಿ ಹೆಚ್ಚಾಗಿ ಭೋಜರಾಜನ್ನ ಫಾಲೋ ಮಾಡ್ತಾರೆ. ನಾನು ನೋಡಿದ ಮಟ್ಟಿಗೆ ಭೋಜರಾಜನ ಟ್ರೆಂಡ್ ಮಾಡ್ಕೊಂಡವರು ಇದ್ದಾರೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಭೋಜರಾಜ್ ತರ. ಆಮೇಲೆ ಇನ್ನು ಪಡೀಲ್ ತರ ಮಾತಾಡೋರು ಇದ್ದಾರೆ. ಪಡೀಲ್ ಕಾಪಿಗಾಡ್ ಮತ್ತೆ ಭೋಜರಾಜ್ ಅಷ್ಟು ಎಲ್ಲರೂ ಬೇರೆಯವರು ಮಾಡೋದು ಕಡಿಮೆ ಆದ್ರೆ, ಇತ್ತೀಚಿನ ಟ್ರೆಂಡ್ ಪ್ರಕಾರ ಪ್ರಸನ್ನ ಶೆಟ್ಟಿ ಮತ್ತೆ ಸಂದೀಪ್ ಅವರನ್ನು ತುಂಬಾ ಇಮಿಟೇಟ್ ಮಾಡ್ತಾರೆ. ನೀವು ಯಾವುದೇ ಕಾಮಿಡಿ ಶೋ ಅಂತ ಕೊಡಿ, ತಪ್ಪು ಅಂತ ಅನಿಸೋದಿಲ್ಲ. ಆದ್ರೆ ನಮ್ಮ ಸ್ವಂತಿಕೆಯನ್ನು ಡೆವಲಪ್ ಮಾಡಬೇಕು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆವಾಗ ಅಂದ್ರೆ ನಮ್ಗೆ ಆಕ್ಟಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ, ಹೇಳಿಕೊಡೋರಿಲ್ಲ ಯಾರು. ಬಟ್ ಹೇಳ್ತಾರೆ ಅದು ಒಳ್ಳೇದಾಗೋದಿಲ್ಲ, ಇದು ಒಳ್ಳೇದಾಗೋದು, ಇದು ನಿಂಗೆ ಹೇಳಿದಲ್ಲ, ಕೆಲಸ ಮಾಡ್ಕೊಂಡಿರೋ ಅದು ಬರೋದೆ. ಬಟ್ ನಮ್ಗೆ ಖುಷಿಯಾಗ ಅದೇ ನಾನು ಒಂದು ಹೇಳ್ತೀನಿ, ಅಂಥವ್ರು ಇಲ್ಲ ಅಂದ್ರೆ ನಾನು ಇವತ್ತು ಇಲ್ಲಿಗೆ ಬರ್ತಿರಲಿಲ್ಲ. ಅಲ್ಲ, ನಾವು ಅವ್ರು ಹೇಳಿದಾಗ ಅದು ಯಾಕೆ ಆಗೋದಿಲ್ಲ ಅಂತ ಅದೇ ಬರೋದು. ಭವಿಷ್ಯ ಅಂತ ನಮಗೆ ಎಲ್ಲಿ ಅಂದರೆ ನಾವು ಇವಾಗೆಲ್ಲ ನಾವು ಗಾಡಿಯಲ್ಲೆಲ್ಲ ಸುತ್ತಾಡ್ತೀವಿ. ಅವಾಗೆಲ್ಲ ನಾವು ಸ್ಟಾರ್ಟ್ ಮಾಡುವಾಗ ನಮ್ಮ ಗಾಡಿಯೆಲ್ಲ ಇರಲಿಲ್ಲ, ನಾನು ಬಸ್ಸಲ್ಲಿ ಹೋಗ್ತಿದ್ದೆ. ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದವ್ರು ನೀವು ಪ್ರೋಗ್ರಾಮ್ ಮಾಡ್ತಿಲ್ಲ, ಅದು ಈ ಥರ ಮಾಡು, ಅದು ಮಾಡು, ಇದು ಸರಿಯಾಗೋದಿಲ್ಲ ಹೇಳ್ತಾ. ಬಟ್ ರಿಸೀವ್ ಮಾಡ್ತೀವಿ, ಎಲ್ಲವನ್ನು ನಾವು ರಿಸೀವ್ ಮಾಡ್ಕೋಬೇಕು. ಬಟ್ ಏನಂದ್ರೆ ಒಂದೊಂದು ತಿಳ್ಕೊಳ್ಬೇಕು, ಅವ್ನು ನಮ್ಮ ಕಾರ್ಯಕ್ರಮ ನೋಡಿದ್ದಾನೆ. ಹೌದೌದು. ಬಟ್ ಅವ್ರು ನಮ್ಮ ಒಬ್ಬ ಒಳ್ಳೆ ಹಿತೈಷಿ ಇರಬಹುದು. ಅದೇ ನಮ್ಮ ಫಾಲೋವರ್ ಅಂದ್ರೆ ಒಳ್ಳೆ ನಮ್ಗೆ ದೂರ್ತಿದ್ದಾನೆ, ಬಟ್ ನಮ್ಮನ್ನು ನೋಡ್ತಿದ್ದಾನಲ್ವಾ, ಅವನ್ ನಮ್ಗೆ ಒಬ್ಬ ಪ್ರೇಕ್ಷಕನೇ. ಅವನ ಬಾಯಿಂದ ನಮ್ಮ ವಿಷಯ ಬರ್ಬೇಕಾದ್ರೆ ನಾವೇನಾದ್ರೂ ಮಾಡಿದೀವಿ ಅಥವಾ ಮಾಡಕ್ ಹೊರಟಿದ್ದೀವಿ. ಬಟ್ ಇವತ್ತಿಗೂ ನಾನು ಪರ್ಫೆಕ್ಟ್ ಇಲ್ಲ ಸರ್. ಇವತ್ತಿಗೂ ಕೆಲವರು ಸೆಲೆಬ್ರಿಟಿ ಎಲ್ಲ ಬಟ್ ನಾನು ಸೆಲೆಬ್ರಿಟಿ ಆಗಲಿ ಸ್ಟಾರ್ ಆಗಲಿ ನಾನು ಇವತ್ತಿಗೂ ನಾನು ಇದು ಮಾಡಿಲ್ಲ, ಸ್ವೀಕರಿಸಲಿಲ್ಲ. ಅದು ನಾನು ಸೆಲೆಬ್ರಿಟಿ ಅಂತ ಯಾವಾಗ ತಿಳ್ಕೊತೀನಿ ಆವಾಗ ನಾನು ಹೋದೆ ಅಂತ. ಖಂಡಿತ. ಮನದಾಳದ ಮಾತುಗಳತ್ತ ಕಲಾವಿದ ಕಾರ್ಯಕ್ರಮದಲ್ಲಿ ಇನ್ನೊಂದು ಮುಂದಿನ ಭಾಗದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ರಾಕೇಶ್ ಪೂಜಾರಿ ಜೊತೆ ನಾವು ಹಂಚಿಕೊಳ್ಳಿಕ್ಕೆ ಇದ್ದೇವೆ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ಆತ್ಮೀಯ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಕಲಾವಿದ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲವನ್ನ ತಿಳಿದುಕೊಂಡು ಅಥವಾ ತಿಳ್ಕೊಳ್ಬೇಕು ಅನ್ನುವಂಥ ಹಂಬಲದಿಂದ ರಂಗಭೂಮಿಯಲ್ಲಿ ತನ್ನದೇ ಆದಂಥ ಹೆಜ್ಜೆಯನ್ನು ಇಟ್ಕೊಂಡಿರುವಂತಹ ಪ್ರತಿಭಾವಂತ ಸಾಧಕ ರಾಕೇಶ್ ಪೂಜಾರಿ ಅವರಿಗೆ ಮತ್ತೊಮ್ಮೆ ಸ್ವಾಗತ. ರಾಕೇಶ್ ಪೂಜಾರಿ ಅವರೇ, ಈ ಒಂದು ಲಾಂಗ್ ಜರ್ನಿಯಲ್ಲಿ ಏನಂದ್ರೆ ನೀವು ಹೇಳಿದ್ರಿ ನಮಗೆ ಎಲ್ಲರ ಥರ ಇಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ನನಗಿದು ಸಾಧ್ಯನಾ ಅಂತ ನಿಮ್ಗೆ ಏನಾದರೂ ಅಂತ ಪ್ರಶ್ನೆಗಳು ನಿಮ್ಮನ್ನು ಕಾಡಿತ್ತಾ? ತುಂಬ ಸರ್ತಿ ಬಂದಿದೆ. ಅಂದರೆ ನಾನು ಅಂದರೆ ಇದು ಏನು ಪ್ರಯತ್ನ ಬರ್ತಿದ್ದೆ. ಅಂದರೆ ಒಂದು ಫೇಲ್ಯೂರ್ ಆದರೆ ಈಗ ಒಂದು ಸ್ಕ್ರಿಪ್ಟ್ ಫೇಲ್ಯೂರ್ ಆದರೆ ನೆಕ್ಸ್ಟಿಗೆ ಡಬಲ್ ಇದು ಆಗ್ತಿದೆ, ಎಫರ್ಟ್ ಆಗ್ತಿದ್ವಿ. ನಿಮಗೆ ಯಾವತ್ತಿದು ಸಾಕು ಅಂತ ಅನಿಸಿಲ್ವಾ? ಸಾಕು, ಒಂದು ಗಳಿಗೆಗೆ ಬರ್ತಾ ಇತ್ತು.
ಒಂದು ಗಳಿಗೆ ನಿಜ ಅನಿಸುದು. ಯಾಕಂದ್ರೆ ನಿಮಗಿಂತಲೂ ಏನೋ ಸಾಧನೆ ಮಾಡದವರು ಕೂಡ ಅವ್ರೆಲ್ಲೆಲ್ಲೋ ಹೋಗಿ ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಬರ್ಬೇಕಾರೆ. ಹೌದೌದು. ಈಗಿನ ಜೀವನದಲ್ಲಿ ಹೇಗಾಗಿದೆ ಅಂದ್ರೆ ಹೌದು. 2 ಸ್ಟೇಜ್ ಹತ್ತಿದವನಿಗೆ ನೀವು ಬುದ್ಧಿವಾದ ಹೇಳೋದು ಸಾಧ್ಯನೇ ಇಲ್ಲ. ಮತ್ತೊಂದು ಏನಂತ ಹೇಳಿದ್ರೆ ಈಗ ಆವಾಗ ಟಿಕ್ಟಾಕ್ ಎಲ್ಲ ಬಂದಿತ್ತು. ಈಗ ನಾವು ರಂಗಭೂಮಿಯಲ್ಲಿ ನಂಗೆ ಆವಾಗ ಬೇಜಾರಾಗ್ತಿದ್ದದ್ದು ಏನಪ್ಪ ಅಂತ ಹೇಳಿದ್ರೆ, ರಂಗಭೂಮಿಯಲ್ಲಿ 3 ಗಂಟೆ ಡ್ರಾಮಾ ಮಾಡಬೇಕಾದ್ರೆ ಅದು ಕೂಡ ಕನೆಕ್ಟಿವ್ ಅಂದ್ರೆ ರೀಟೇಕ್ ಇಲ್ಲ. ಮತ್ತೊಂದೇನು ಇದು ಜನರ ಜೊತೆ ಅಂದ್ರೆ 3 ಗಂಟೆ ಡ್ರಾಮನ್ನ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ. 1 ತಿಂಗಳು ಫುಲ್ ನಮ್ಮ ಊಟ ನಿದ್ದೆ ಎಲ್ಲ ಬಿಟ್ಟು ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ. ಟೈಮ್ ಬಿಟ್ಟು ನಮ್ಗೆ ಬೇರೆ ಕಡೆ ಟೈಮ್ ಎಲ್ಲ ಇಲ್ಲಿ ಕೊಟ್ಟು ಮನೋರಂಜನೆ ಆ ಜಾಗದಲ್ಲಿ ಎಷ್ಟೋ ದೊಡ್ಡ ಸಾಧನೆ ಮಾಡಿದವರು ಇರ್ತಾರೆ. ಬಟ್ ಟಿಕ್ಟಾಕ್ ಅನ್ನೋದು ಒಂದು 2 ನಿಮಿಷ ಜಾಸ್ತಿ ಅಂದ್ರೆ ಒಂದು 2 ನಿಮಿಷ ಕೂಡ ಇರುವುದಿಲ್ಲ. ಅದು ರೆಡಿಮೇಡ್. ಅದು ಕೂಡ ಅದು ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್, ಜಾಸ್ತಿ ಅಂದ್ರೆ ಒಂದು ದೊಡ್ಡದೇ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ, ಇಲ್ಲಂತ ಹೇಳಿಲ್ಲ. ಅದರಲ್ಲೂ ಟ್ಯಾಲೆಂಟೆಡ್ ಇದ್ದಾರೆ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಇದ್ದಾರೆ ನಮ್ಮ ಬಟ್ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿರಲ್ಲ. ಅದರಲ್ಲೂ ಟಿಕ್ಟಾಕಲ್ಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಅವರು. ಬಟ್ ಬೇಜಾರಾಗೋದೇನೆಂದರೆ ಇವರನ್ನು ಬಿಟ್ಟು ಅವರನ್ನು ಸ್ಟಾರ್ಗಿರಿ ಕೊಡ್ತಾರೆ. ಅವರವರೇ ಸ್ಟಾರ್ ಪಟ್ಟ ಅವರಿಗೆ ಒಂದು ಬಿರುದು ಕೊಡೋದು, ಇದು ಸನ್ಮಾನ ಕಾರ್ಯಕ್ರಮದಲ್ಲಿ ಬಿರುದು ಕೊಡೋದು. 10 ವರ್ಷಗಳ ಜನಪ್ರಿಯತೆಯನ್ನ ಕೇವಲ ಅವರ 2 ನಿಮಿಷ ಪಡ್ಕೊಳ್ತಾರೆ. ಟಿಕ್ಟಾಕ್ ಬಂದು ಅದೇ ಒಂದು 5-6 ವರ್ಷ ಆಯ್ತು ಬಂದು. ಈಗ ನಿನ್ನೆ ಒಂದು ಇವಾಗ ಬ್ಯಾನ್ ಆಯ್ತು. ಟಿಕ್ಟಾಕ್ ಮಾಡಕ್ಕೆ ಒಂದು 5-6 ತಿಂಗಳಲ್ಲೇ ಅವನು ಸ್ಟಾರ್ ಪಟ್ಟವನು. ಈಗ ಇನ್ನೊಂದು, ನೀವು ಇಷ್ಟು ಟೈಮಲ್ಲಿ ರಂಗಭೂಮಿಯಲ್ಲಿ ಇದ್ರೆ ಎಲ್ಲ ಇರುವಾಗ ನಿಮ್ಗೆ ತುಂಬಾ ಅಪಮಾನ ಆದಂತ ಘಟನೆಗಳಿಲ್ವಾ? ಅಪಮಾನ ಅಂದ್ರೆ ಹೇಳ್ತಾ ಇರ್ತಾರೆ, ಇನ್ಸಲ್ಟ್ ಮಾಡಿದಂತ ಘಟನೆ ನಿನ್ನಿಂದ ಏನಾಗೋದಿಲ್ಲ. ಅದು ತುಂಬಾ ಅಂದ್ರೆ ನಂಗೆ ಈಗ ಅದೆಲ್ಲ ಅಂದ್ರೆ ಈ ಕಿವಿಯಲ್ಲಿ ಕೇಳ್ತೀನಿ, ಈ ಕಿವಿಯಲ್ಲಿ ಬಿಡ್ತೀನಿ. ಬಟ್ ಸಜೆಷನ್ ಕೊಟ್ರೆ ನಾನು ತಗೋತೀನಿ. ಬಟ್ ಸಮಸ್ಯೆ ಆಗೋದು ಅಲ್ಲೆಲ್ಲ ರಾಕೇಶ್. ಯಾರೋ ಒಬ್ರು ಹೇಳಿದ್ರೆ ನಮಗೇನು ಅನ್ಸೋದಿಲ್ಲ, ನಮ್ಮ ಜೊತೆ ಇದ್ದವರೇ ನಮ್ಮ ಒಂದು ಉತ್ಸಾಹ ಕುಂದು ಮಾಡಿದ್ದಾರೆ. ಅದೇ ನಮ್ಗೆ ಪ್ಲಸ್ ಆಗಿದೆ. ಅದೇ ಇಷ್ಟರ ತನಕ ನಾನು ಅದೇ ನಮ್ಮ ಮುನ್ನೆ ಎಲ್ಲಿ ಕಾಮಿಡಿ ಕಿಲಾಡಿ ಸ್ಟೇಜಲ್ಲಿ ಕೂಡ ಲಾಸ್ಟಿಗೆ ಪ್ರೈಸ್ ಕೊಡುವಾಗ ನಾನು ಹೇಳಿದೆ ಇದು ನಾನು ಫಸ್ಟ್ ಸಕ್ಸಸ್ ಅಂತ. ಅದಕ್ಕಿಂತ ಮೊದಲು ನಾನು ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗಿದೆ ಸರ್. ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗಿರಬೇಕಾದ್ರೆ ನಾನು ಸೀಸನ್ 2ಗೆ ಆಡಿಷನ್ ಕೊಟ್ಟಿದ್ದೆ. ಸೀಸನ್ 2 ಅಲ್ಲಿ ಮಿನಿಮಮ್ ಆಲ್ ಓವರ್ ಕರ್ನಾಟಕ 50,000 ಪ್ಲಸ್ ಪಾರ್ಟಿಸಿಪೆಂಟ್ ಇರ್ತಾರೆ. 50,000 ಪ್ಲಸ್ ಅಲ್ಲಿ 100 ಸೆಲೆಕ್ಟ್ ಮಾಡ್ತಾರೆ, 100ಅಲ್ಲಿ 50 ಸೆಲೆಕ್ಟ್ ಮಾಡ್ತಾರೆ, 50ಅಲ್ಲಿ 30ಅಲ್ಲಿ 15 ಸೆಲೆಕ್ಟ್ ಮಾಡ್ತಾರೆ. ಆ 15ಅಲ್ಲಿ ಸೆಲೆಕ್ಟ್ ಆಗಿರಲಿಲ್ಲ, ಬಟ್ ಚಾಂಪಿಯನ್ಶಿಪ್ ಸೆಲೆಕ್ಟ್ ಆದೆ. ಚಾಂಪಿಯನ್ಶಿಪ್ಪಲ್ಲಿ ನನಗೆ ರನ್ನರ್ ಅಪ್ ಪ್ರಶಸ್ತಿ ಸಿಕ್ತು. ಬಟ್ ಆವಾಗ ಕೂಡ ನನಗೆ ಬಂದಿತ್ತು ಇದು ಇವನು ಒಬ್ಬನಿಂದಲ್ಲ, ಟೀಮ್ ಇದ್ರು, ಟೀಮಿಂದ ಇವನಿಗೆ ಸಿಕ್ಕಿದ್ದು. ಹೇಳ್ಕೊಂಡು ಬಂದಿಲ್ಲ, ನಾವು ಹೇಳ್ಕೊಂಡು ಬಂದಿಲ್ಲ. ಅವ್ರು ಹೇಳ್ತಾರೆ ಅದು ಟೀಮಿಂದ ಇವನಿಗೆ ಸಿಕ್ಕಿದ್ದು, ಅದರಿಂದ ಏನಾಗುತ್ತೆ ಆಗುತ್ತೆ ಸರ್. ಅದು ಹೇಳಿದೆ ಅಲ್ವಾ, ಅದು ನಾನು ಅವಾಗ ನಮ್ಮ ಫೇಸ್ ಟು ಫೇಸ್ ಹೇಳ್ತಾರೆ, ಮುಖಕ್ಕೆ ಹೊಡೆದಾಗ ಹೇಳ್ತಾರೆ. ಬಟ್ ನಾವೇನು ಮಾಡ್ತೀವಿ, ಹೌದೌದು ಏನು ಮಾಡೋದು, ಏನಾದರೂ ಮಾಡಲೇಬೇಕು ಆತನ, ಹೌದು ಶೋರ್ ಅಂದರೆ ಕೆಲ್ಸಕ್ಕೆ ಹೋಗ. ಹೌದು, ಲಾಸ್ಟ್ ಸ್ಕ್ರಿಪ್ಟ್ ನೋಡಿದೆ ನಿಮ್ದು, ಆ ಒಂದು ಇವ್ರದ್ದು ಯಾರ್ದು ಸರ್ಕಸ್ ಕಂಪನಿಯವರು, ಅದೇ ಜೋಕರ್ ಇತ್ತು. ಅಲ್ಲಿ ಒಂದು ತುಂಬಾ ಒಂದು ಫೀಲಿಂಗ್, ಅಂದ್ರೆ ತುಂಬಾ ಫೀಲಿಂಗ್ ಇದೆ ಸರ್. ಅಂದ್ರೆ ಯಾಕಂದ್ರೆ ಅದನ್ನ ನೋಡಿದವರೆಲ್ಲ ಎಷ್ಟು ದಿವಸ ಕಾಮಿಡಿ ಕಿಲಾಡಿ ನೋಡಿ ಏನ್ ನಕ್ಕಿದ್ರು ಅವತ್ತು ತುಂಬಾ ಫೀಲ್ ಆಗಿತ್ತು. ನಿಜವಾಗ್ಲೂ ನಿಮಗೆ ನಾನು ಅಂದ್ಕೊಂಡಿದ್ದೆ ಅವತ್ತು ನೀವು ತುಂಬಾ ಫೀಲ್ ಮಾಡ್ಕೊಂಡು ಆಕ್ಟ್ ಮಾಡುವಂತ ಸಾಧ್ಯತೆ ಎಲ್ಲ ಕಲಾವಿದರಲ್ಲಿ ನೋಡಿದ್ದೆ. ಹೇಗನಿಸಿತ್ತು ಆ ಒಂದು ಡೈಲಾಗ್ಗಳು? ಅಂದ್ರೆ ನಾಳೆಯಿಂದ ನಾವು ಇಲ್ಲಿ ಇರಲ್ಲ ಕಾಣೋ, ನಾವಲ್ಲಿ ಹೋಗ್ತೀವಿ ಕಾಣೋ ಅಂತ ಹೇಳುವಂತ ಕೆಲವು ಮಾತು. ಅಂದ್ರೆ ಇನ್ನು 2 ಡೈಲಾಗ್ ಇಡ್ತಿದ್ರೆ ಅಲ್ಲಿ ನಂಗೆ ಮಾತೇ ಬರ್ತಿರ್ಲಿಲ್ಲ, ಅಂದ್ರೆ ಬಿಕ್ಕಳಿಕೆ ಬರ್ತಿತ್ತಲ್ಲಿ. ಅದು ಯಾವ ಡೈಲಾಗ್? ಅದು ಆಕ್ಚುಲ್ ಲಾಸ್ಟ್ ಇದೊಂದು ಡೈಲಾಗ್, ಅದು ಸರಿ ಅವನು ಗೊಂಬೆಗಳನ್ನ ತಗೊಂಡೋಗ್ತಾರೆ, ನೀವು ಮಾತ್ರ ಎದುರು ಬರ್ತೀರಿ. ಡೈಲಾಗ್ ಜಾಸ್ತಿ ಕೊಟ್ಟಿರ್ಲಿಲ್ಲ, ನಿಮ್ಗೆ ಏನ್ ಫೀಲ್ ಬರುತ್ತೆ ಅದನ್ನ ಮಾತಾಡಿ ಅಂತ ಹೇಳಿದ್ರು. ಅಂದ್ರೆ ಅವಾಗ ನಮ್ಗೆ ಏನ್ ಫೀಲ್ ಆಗಿತ್ತು ಅಂದ್ರೆ ನಾಳೆಯಿಂದ ಸ್ಟೇಜ್ ಇಲ್ಲ, ನೀವು ಮಾತಾಡಿ ಅಂತ ಬಿಟ್ಟಿದ್ರು. ಆವಾಗ ಆಟೋಮೆಟಿಕ್ ಆಗಿ ಬರುತ್ತೆ, ಅಂದ್ರೆ ಇನ್ನು ನೀವು ಕಮೆಂಟ್ ಕೊಡ್ಲಿಕ್ಕಿಲ್ಲ, ನಾವು ನಿಮ್ ಮುಂದೆ ಆಕ್ಟ್ ಮಾಡ್ಲಿಕ್ಕೆ ಹೇಳಿದ್ರಿ ಒಂದ್ಸಲ. ಇವಾಗ ಫೀಲ್ ಬರೋಲ್ಲ ತುಂಬಾ ಅಂದ್ರೆ ಆಕ್ಚುಲ್ ತುಂಬಾ 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 ಫೀಲ್ ಆಗಿರುವಂತ ಸ್ಕ್ರಿಪ್ಟ್ ಅದು ಅಂತ. ಹೌದು, ಆ ಟೈಮಲ್ಲಿ ಕೂಡ ಫೀಲ್ ಇತ್ತು. ಅಂದ್ರೆ ವಿನ್ ಆಗ್ತೀವೋ ಬಿಡ್ತೀವೋ ಪರವಾಗಿಲ್ಲ, ಬಟ್ ನಮ್ಮ ಟ್ಯಾಲೆಂಟ್ ನೋಡಿ ಯಾರಾದ್ರೂ ಒಂದು ಆಪರ್ಚುನಿಟಿ ಕೊಡ್ತಾರೆ. ವಿನ್ನಿಂಗ್ ಟ್ರೋಫಿ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಬಟ್ ನಮ್ಮ ಟ್ಯಾಲೆಂಟ್ ನಮ್ಮ ಒಳ್ಳೆತನ ಅಷ್ಟೇ. ಅದರಲ್ಲಿ ಪ್ರತಿಯೊಬ್ಬನನ್ನ ಅವನ ಏನ್ ತಮಾಷೆ ಮಾಡೋದನ್ನೆಲ್ಲ ಫೀಲ್ ಆಗಿ ಮಾತಾಡ್ತಾ ಇದ್ರಿ. ಬಟ್ ಆ ಜಾಗ ಅವತ್ತು ನನಗೆ ಫಸ್ಟ್ ಟೈಮ್. ಅಂದರೆ ನನಗೆ ಅಳು ಜಾಸ್ತಿ ಬರಲ್ಲ, ನನಗೆ ಯಾರು ಹೇಳಿದ್ರು, ನನಗೆ 2 ಹೊಡೆದ್ರು ಕೂಡ, ಮನೆಯಲ್ಲಿ ಎಷ್ಟು ಬೈದ್ರು ಕೂಡ ನನಗೆ ಮನೆಯಲ್ಲಿ ಬೈತಾರೆ. ಅಂದರೆ ಒಳಗೆ ಇರುತ್ತೆ, ಹೊರಗಡೆ ತೋರಿಸಲ್ಲ ನಾನು ಅಷ್ಟೇ. ಬಟ್ ಕೆಲವೊಮ್ಮೆ ಫೀಲ್ ಆಗುತ್ತೆ, ಯಾರಿದ್ದಾಗ ನಾನು ಫೀಲ್ ತೋರಿಸಲ್ಲ. ನಾವು ಈ ವೇದಿಕೆಗೆ ಒಂದು ಸಣ್ಣ ಕನಸಿಟ್ಕೊಂಡು ಬಂದಿದ್ವಿ, ಆದರೆ ಈ ವೇದಿಕೆ
ಜೀವನನೇ ಕೊಡ್ತು. ಇವಾಗಿಂದ ಈ ವೇದಿಕೆನೇ ಇಲ್ಲಾಂದ್ರೆ ಹೇಗೋ. ಲೋ, ಆಡಿಷನ್ಗೆ ಸಾವಿರಾರು ಜನ ಬಂದಿದ್ರು, ಆದರೆ ಅದರಲ್ಲಿ ಸೆಲೆಕ್ಟ್ ಆಗಿದ್ದು ನಾವು 15 ಜನ ಮಾತ್ರ. ಮೆಗಾ ಆಡಿಷನ್ನಿಂದ ಇಲ್ಲಿವರೆಗೂ ಸರಿಸುಮಾರು 6 ತಿಂಗಳಲ್ಲಿ 160 ಸ್ಕ್ರಿಪ್ಟ್ ಮಾಡಿದ್ದೀವಿ. ಶನಿವಾರ ಭಾನುವಾರ ಆಗ್ತಿದ್ದಂಗೆ ಇಡೀ ಕರ್ನಾಟಕದ ಜನತೆ ನಮ್ಮನ್ನು ಕಾಯ್ತಾ ಇತ್ತು. ನಮ್ಮ ಸ್ಕಿಟ್ ನೋಡಿ ಹೊಟ್ಟೆ ಹುಣ್ಣಾಗಷ್ಟು ನಗ್ತಾ ಇದ್ರು. ಇನ್ನು ಮುಂದೆ ನಮ್ಮನ್ನು ಯಾರೋ ಕಾಯ್ತಾರೆ. ಯಾವ್ಯಾವುದೋ ಊರಿಂದ ಇಲ್ಲಿಗೆ ಬಂದ್ವಿ, ಒಂದೇ ಮನೆಯವ್ರ ಥರ ಇಲ್ಲೇ ಇದ್ವಿ. ಕಿತ್ತಾಡ್ತಿದ್ವಿ, ಜಗಳ ಆಡ್ತಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಖುಷಿ ಪಡ್ತಾ ಇದ್ವಿ. ಆದರೆ ಈ ಖುಷಿ ಇವತ್ತಿಗೆ ಕೊನೆನಾ? ದಾನಪ್ಪ ಅವರೇ, ಬಾ ಮಲಿಕೋ ಅಂತ ಇಡೀ ಕರ್ನಾಟಕನೇ ಮಲಗಿಸ್ತಿದ್ರಿ. ನಾಳೆಯಿಂದ ಬಾ ಮಲಿಕೋ ಅಂತ ಯಾರನ್ನು ಮಲಗಿಸ್ತೀರ? ಓ ಪಂಬಲ್ ದಿವ್ಯ, ಏನೇ ಪಂಬಲ್ ಮಾಡೋದಿದ್ರು ಈಗಲೇ ಮಾಡು. ನಾಳೆ ಪಂಬಲ್ ಮಾಡಿದರೆ ಯಾಕೆ ಪಂಬಲ್ ಮಾಡಿದೆ ಅಂತ ಯಾರು ಕೇಳೋರಿಲ್ಲ. ಸಂತು, ದೊಡ್ಡಪ್ಪ ಅಂತಿದ್ದೆ, ಮುದಿ ಅಂತಿದ್ದೆ. ಆ ಮಾತಿನ ನಿಂಗೆ ಏನಾದರೂ ಬೇಜಾರಾಕಿದ್ರೆ ಸಾರಿ ಕಣ್. ಜಡ್ಜಸ್, ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಅದನ್ನು ತೀಡಿ ನಿಮ್ಮ ಮಕ್ಕಳ ಥರನೇ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದ್ರಿ. ಆದರೆ ಈ ವೇದಿಕೆಯಲ್ಲಿ ನಿಮ್ಮದೇ ಕೊನೆ ಕಮೆಂಟ್. ನಿಮ್ಮ ಕಮೆಂಟ್ ಆದಮೇಲೆ ಈ ವೇದಿಕೆನೇ ಇರಲ್ಲ. ಹೊಡೆದಾಗ್ತಾರೆ. ಗಜ, ಈ ವೇದಿಕೆಯಲ್ಲಿ ನಮ್ಮ ಕೊನೆ ಆಟನ ಹೌದು ಕಣ, ಮುಗಿಸ್ಬಿಡೋಣ ಕಣ. ಸರಿ. ಈಗ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಾನು, ಅಪ್ಪ, ಅಮ್ಮ, ತಂಗಿ. ಏನು ಮಾಡ್ತೀರಿ ಈಗ ಮನೆಯಲ್ಲಿ? ಹೇಗಿದ್ದಾರೆ ಅಪ್ಪ ಅಮ್ಮನಿಗೆ? ಏನು ಅನಿಸುತ್ತೆ ನಿಮ್ಮ ಈ ಸಾಧನೆ ನೋಡಿ? ಅಂದರೆ ಅಪ್ಪ ಅವರು ಅಂದರೆ ನನಗೆ ಪ್ರತಿ ಫೀಲ್ಡಲ್ಲಿ ನಂಗೆ ಅಂದರೆ ನಾನು ಇದು ಮಾಡ್ತೀನಿ, ಹೋಗಿ ಮಾಡು, ನಾನು ಇದು ಮಾಡ್ತೀನಿ, ಹೋಗಿ ಮಾಡು, ನಂಗೆ ಡ್ರಾಮಾ ಹೋಗ್ತೀನಿ, ನಾನು ಹೋಗಿ ಅದೇ. ಅಮ್ಮನಿಗೆ ತುಂಬ, ಬಟ್ ಅವ್ರಿಗೆ ಧೈರ್ಯ ಇತ್ತು, ಸಿಕ್ಕಾಪಟ್ಟೆ ಧೈರ್ಯ ಇದ್ದು ಅಮ್ಮನಿಗೆ, ತಂಗಿಗೆ. ಬಟ್ ಅಪ್ಪನಿಗೆ ಒಂದು ಭಯ ಇತ್ತು ಅವ್ರಿಗೆ. ಅಂದರೆ ಅವ್ರು ಫಾರಿನಲ್ಲಿ ಇಡ್ತಿದ್ರು, ಅವ್ರಿಗೆ ಗೊತ್ತಿರಲ್ಲ ಈ ಮಗ ಏನಾಗ್ತಾನೆ, ಸೆಟ್ ಆಗ್ತಾನೆ ಇಲ್ವಾ ಅಂತ. ಬಟ್ ಅಮ್ಮನಿಗೂ ಭಯ ಇತ್ತು, ಫ್ಯಾಮಿಲಿಯಲ್ಲಿ ಎಲ್ರಿಗೂ ಭಯ ಇತ್ತು. ಬಟ್ ನಂಗೆ ಸಪೋರ್ಟ್ ಒಳ್ಳೆ. ಅಮ್ಮನಿಗೆ ಎಷ್ಟೋ ಜನ ಹೇಳಿಲ್ವಾ ನಿಮ್ಮ ಮಗನಿಗೆ ಬೇಡ ಇತ್ತಿದ್ದಲ್ಲ ಅಂತ ಡ್ರಾಮಾದ ಟೈಮಲ್ಲಿ? ಅದು ಇವಾಗ ನೋಡ್ಲಿಕ್ಕೆ ಹೋದ್ರೆ ಎಲ್ಲರೂ ನೋಡ್ತಾ ಇರ್ತಾರೆ ಮಾರೆ. ತುಂಬಾ ಜನ ಹೇಳಿದ್ದಾರೆ. ನಿಮ್ಮ ಮಗ ಏನ್ರಿ ಸುಮ್ಮನೆ ನಾಟಕಗಳ ಅಂದ್ರೆ ನಾನು ಹೇಳ್ತೀನಿ ಸರ್, ನಾನು ಫಸ್ಟಿಗೆ ಅದೇ ಖಾಸಗಿ ಚಾನಲಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಸೇರಿದಾಗ ಅದ್ರಲ್ಲಿ ಏನ್ ಸಿಗುತ್ತೆ ಅವನಿಗೆ ಅದೆಲ್ಲ ನನ್ಗೆ ಹೇಳಲ್ಲ, ನನ್ನ ಹತ್ರ ಬಂದು ಹೇಳಲ್ಲ, ಅಮ್ಮನ ಹತ್ರ ಬಂದು ಹೇಳ್ತಾರೆ. ಯಾವುದು ತನ್ನ ಮಗನ ಮೇಲೆ ತುಂಬಾ ಆಸೆ ಇಟ್ಕೊಂಡಿರ್ತಾರೋ, ಅಥವಾ ನಿಜವಾಗ್ಲಿ ಒಬ್ಬ ಮಗನ ಭವಿಷ್ಯದ ಬಗ್ಗೆ, ಅಥವಾ ಮಗ ಏನೇ ಒಂದು ಸಾಧನೆ ಮಾಡಿ ನಾಲ್ಕು ಫಸ್ಟ್ ಖುಷಿ ಪಡೋಳು ಅಮ್ಮ. ಹೌದೌದು, ಖಂಡಿತ. ಬಹುಶಃ ತೊಂದರೆ ಕೊಡೋದು ಎಲ್ಲರೂ ಅಮ್ಮನಿಗೆ. ಹೌದೌದು, ಅದೇ ಆಯ್ತು. ಅದಾದ್ಮೇಲೆ ನಾನು ಏರ್ಟೆಲ್ ಅಲ್ಲಿ ಜಾಬಲ್ಲಿ ಎಲ್ಲ ಸೇರ್ಕೊಂಡೆ. ಅದರಲ್ಲಿ ಸಿಕ್ಕಿದಾಗ ಅದ್ರಲ್ಲಿ ಹೇಳ್ತಿದ್ರು ಅದರಲ್ಲಿ ಏನ್ ಸಿಗುತ್ತೆ ಅವನಿಗೆ, ಎಷ್ಟಿಷ್ಟೇ ಅಲ್ವಾ ಅಂತ. ಅದ್ರ ಜೊತೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿ ಅದಾದ್ಮೇಲೆ ನಾನು ಡ್ರಾಮಾ ಜಾಯ್ನ್ ಆದೆ. ನಾನು 3 ಕೂಡ ಬ್ಯಾಲೆನ್ಸ್ ಮಾಡ್ತಿದ್ದೆ. ಅದು ಇದ್ರು ಕೂಡ ನಮ್ಮ ಅಮ್ಮನಿಗೆ ಯಾರು ಅದೇ ಹೇಳ್ತಿದ್ರು. ಮತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹೇಳ್ತಾ ಇದ್ರು, ಅವನು ಈ ಇಂಚಿನ ಮಾರ ಅಂಚಲ್ಪು ನಿಂಚಲ್ಪು ನಿಕ್ಕೇನು ಪೋಡಿಗೇನ ಅಂಚೆ ಹೇಳ್ತಾ ಇರ್ತಾರೆ. ಬಟ್ ಇವಾಗ ಅವರೇ ನಮ್ಮ ನೆರೆಕರೆ, ನಮ್ಮ ಊರವನು, ನಮ್ಮ ರಿಲೇಷನ್, ಫ್ರೆಂಡು. ಅಮ್ಮ ಈಗ ಏನ್ ಹೇಳ್ತಾ ಇದ್ದಾರೆ? ಅಮ್ಮಂದೇನಂದ್ರೆ ಅವ್ರು ಯಾರ ಹತ್ರ ಏನು ಬೈದು ಹೋದ್ರು ಕೂಡ ರಿಯಾಕ್ಟ್ ಮಾಡ ಅಂದ್ರೆ ಹೌದೌದ ಅಂದ, ಬೈದು ಹೋದ್ರು ಕೂಡ ಹೌದೌದು ಅಂದ್ಕೊಂಡು ಬರ್ತಾರೆ ಅಷ್ಟೇ. ಈ ಒಂದು ಸಂದರ್ಭದಲ್ಲಿ ನಮ್ಮ ಊರಿಗೆ ನೀವು ಅಭಿನಯಿಸಿದಂತ ಎಲ್ಲ ತಂಡಗಳಿಗೆ ಮತ್ತು ನಮ್ಮ ಒಂದು ಜಿಲ್ಲೆಗೆ, ತುಳುನಾಡಿಗೂ ಈ ಒಂದು ಹೆಮ್ಮೆ ಅನ್ನೋ ಸಂದರ್ಭದಲ್ಲಿ ನಿಮ್ಗೆ ಒಟ್ಟಾಗಿ ಈ ಸಾಧನೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇದು ಸಾಧನೆನೇ ಅಲ್ಲ ಅಂತ ಅನ್ಕೋತೀನಿ. ಯಾಕಂತೇಳಿ ಒಂದು ಸ್ಟೆಪ್ ಮೇಲೋಗಿದ್ದೀನಿ ಅಷ್ಟೇ. ಅಂದರೆ ದೊಡ್ಡ ಸ್ಟೆಪ್ ಅಲ್ಲ, ಸಣ್ಣ ಸ್ಟೆಪ್ಪು. ಸಕ್ಸಸ್ ಲಾಸ್ಟ್ ಅಲ್ಲ, ಫೇಲ್ಯೂರ್ ಲಾಸ್ಟ್ ಅಲ್ಲ. ಯಾಕಂತೇಳಿ ಸಕ್ಸಸ್, ಈಗ ನಾನು ಇವತ್ತು ಸಕ್ಸಸ್ ಆಗಿದ್ದೇನೆ ಅಂದರೆ ನಾಳೆ ಎಲ್ಲಾದ್ರೂ ಒಂದು ಎಡಬಹುದು. ಅಂದ್ರೆ ಸಾಧ್ಯತೆಗಳಿದೆ. ಪ್ರಯತ್ನ ನಾವು ಬರ್ಬೇಕು. ಇವತ್ತಿಗೆ ಮಾತ್ರ ಅಂದ್ರೆ ನಾಳೆಗೆ ನಾನು ಇವಾಗ ನಾನು ಇಲ್ಲಿ ಬಂದು ಪ್ರೋಗ್ರಾಮ್ ಮಾಡೋದಾದ್ರೂ ನಾನು 0 ಆಗಿಯೇ ಬರ್ಬೇಕಿಲ್ಲಿ. ಕಾಮಿಡಿ ಕಿಲಾಡಿ ಎಲ್ಲ ತಲೆಯಲ್ಲಿ ಬದಿಗಿಟ್ಟು ನಾನು ಮಾಡ್ಬೇಕು. ಯಾಕಂತ ಹೇಳಿದ್ರೆ ನನ್ನ ಅಪೋಸಿಟ್ ಅಲ್ಲಿರುವವನು ಕಾಮಿಡಿ ಕಿಲಾಡಿ ಬಂದಿರ್ಬೋದು, ಬರ್ಲಿರ್ಬೋದು, ಬೇರೆ ಫೀಲ್ಡಲ್ಲಿ ಅಂದರೆ ಎಲ್ಲೂ ರೆಕಗ್ನೈಸ್ ಆಗದೇ ಇರ್ಬೋದು. ಬಟ್ ಅವನ ಹತ್ರ ಅಭಿನಯ ಇದೆ, ಟ್ಯಾಲೆಂಟ್ ಅನ್ನೋದಿದೆ. ಅವ್ನು ನನಗಿಂತ ಒಳ್ಳೆ ಟ್ಯಾಲೆಂಟೆಡ್ ಆಗಿರ್ಬೋದು ಆಗಿಡ್ತಾರೆ. ಯಾಕಂತ ಹೇಳಿದ್ರೆ
ಒಬ್ಬ ಫೇಮ್ ಬಂತಂದ್ರೆ ಅವನೇ ದೊಡ್ಡ ಹೌದು. ಆರ್ಟಿಸ್ಟ್ ಅಲ್ಲ, ಅವನಿಗಿಂತ ಒಳ್ಳೆ ಆರ್ಟಿಸ್ಟ್, ಈಗ ನನಗಿಂತ ಒಳ್ಳೆ ಆರ್ಟಿಸ್ಟ್ ಎಷ್ಟೋ ಜನ ಇದ್ದಾರೆ ನಮ್ಮ ಉಡುಪಿಯಲ್ಲೇ, ನಮ್ಮ ಊರಲ್ಲೇ ಎಷ್ಟೋ ಜನ ಇದ್ದಾರೆ. ಇದು ಮ್ಯಾಚಿನ ತರವೇ. ಆ ದಿವಸ ಒಬ್ಬ ಬ್ಯಾಟ್ಸ್ಮನ್ 100 ಹೊಡೆದು ವಿನ್ ಆಗ್ಬೋದು, ಅಂದ್ರೆ ಇಡೀ ಪ್ರತಿ ಸರಣಿನ ಅವನೇ ಮಾಡ್ಬೇಕು. ಇನ್ನೊಬ್ಬನು ನಾಳೆ 100 ಹೊಡೆದ್ರೆ ವಿನ್ ಆಗೋ ಚಾನ್ಸ್ ಇದೆ. ಅದ್ರ ಜೊತೆಗೆ ತೀರಾ ಖಾಸಗಿ ಪ್ರಶ್ನೆ, ರಾಕೇಶಿಗೆ ಹೋದಲ್ಲೆಲ್ಲ ಫ್ಯಾನ್ಸ್ ಇದ್ದಾರಂತೆ, ಅದರಲ್ಲಿ ಜಾಸ್ತಿ ಹುಡುಗಿಯರಂತ. ಹೌದಾ? ಇಲ್ಲಪ್ಪ, ಹುಡುಗಿಯರೆಲ್ಲ ಏನಿಲ್ಲ. ಗೊತ್ತಿಲ್ಲ, ನಾನು ಅಲ್ಲ, ಈಗ ಇಲ್ಲ ಅಂದ್ರಿ, ಆಮೇಲೆ ಗೊತ್ತಿಲ್ಲ ಅಂದ್ರಿ, ಮತ್ ನೋಡಿದ್ರೆ ಹೌದು ಅಂತ ಹಲವು ಫೇಸ್ಬುಕ್ಗಳು ಹೇಳ್ತವೆ. ಫೇಸ್ಬುಕ್ ಅದರಲ್ಲಿ ನೋಡಿ ಸರ್, ನೀವು ಫೇಸ್ಬುಕ್ ಅಲ್ಲೆಲ್ಲ ನೋಡಿ, ಎಲ್ಲ ನೈಸ್ ಅಣ್ಣ ಬ್ರೋ ಅಷ್ಟೇ ಇರುತ್ತೆ. ನೀವು ಅದನ್ನು ಮಾತ್ರ ಯಾಕೆ ಕಾನ್ಸಂಟ್ರೇಟ್ ಮಾಡಿದ್ರಿ, ಬಾಕಿದನ್ನ ಯಾಕೆ ಮಾಡಿಲ್ಲ? ಅದು ಬಿಟ್ಟು ಬೇರೆ ಇತ್ತಲ್ಲ ಕಮೆಂಟ್ಗಳೆಲ್ಲ, ಬೇರೆ ಯಾವ್ದಾವ್ದೋ ಚಿಹ್ನೆಗಳೆಲ್ಲ ಬಂದಿತ್ತಲ್ಲ. ಅಯ್ಯೋ ಚಿಹ್ನೆ, ಈ ಚಿಹ್ನೆಯಿಂದ ತುಂಬಾ ಹಾಳಾಗೋಯ್ತು. ಅಯ್ಯೋ ಗೊತ್ತಿಲ್ಲ ನಂಗೆ ಕೆಲವರು ಪರಿಚಯ. ನಿಮ್ಮ ಡ್ರೀಮ್ ಗರ್ಲ್ ಯಾರು? ನಿಮ್ಮ ಡ್ರೀಮ್ ಗರ್ಲ್ ಯಾರು? ಡ್ರೀಮ್ ನಮ್ಮಮ್ಮ. ಮದುವೆ ಆಗ್ಬೇಕಂತ ಹುಡುಗಿ ಯಾವನನ್ನು? ನಾ ಮದ್ವೆನೇ ಆಗ್ಬಾರ್ದಂತ ಅನ್ಕೊಂಡಿದ್ದೀನಿ. ಯಾಕೆ ಗೊತ್ತಿಲ್ಲ, ಅಂದ್ರೆ ಈಗ ಸುತ್ತಮುತ್ತ ನೋಡುವಾಗ ಮದ್ವೆನೇ ಬೇಡ ಅಂತ ಅನ್ಸುತ್ತೆ. ಈಗ ಕೆಲವು ಫ್ಯಾಮಿಲಿ ಅಂದ್ರೆ ಮಗ ಮದುವೆ ಆಗ್ಬಿಡ್ಲ, ಲಕ್ಷ ಜನ ನೋಡ್ತಾ ಇದ್ದಾರೆ. ನೋಡ್ಲಿ, ನಾ ಮನೆಯಲ್ಲಿ ಅಗ್ರಿಮೆಂಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀನಿ. ಅಮ್ಮ ಬೇಡ ಅಂತ ಕೂತ್ಕೊಂಡಿದ್ರು, ನಾ ಮದುವೆ ಆಗುದಿಲ್ಲ. ಅಮ್ಮ ಬೇಕು ಅಂದ್ರೆ ಮದುವೆ ಆಗ್ಲೇಬೇಕು ಅಂದ್ರೆ ಅಮ್ಮ ಮದುವೆ ಆಗ್ಬೇಕಂತ. ನಾನು ಇಲ್ಲ, ನಂಗೆ ಬೇಕಾದ್ರೆ ಅಗ್ರಿಮೆಂಟ್ ಮಾಡುವ, ನಾನು ಮದುವೆ ಆಗುದಿಲ್ಲ, ನಾನು ಸೈನ್ ಆಗ್ತೇನೆ, ನಂಗೆ ಒತ್ತಾಯ ಮಾಡಬಾರ್ದಂತ ನೀವು ಸೈನ್ ಆಗ್ಬೇಕಂತ. ಅವಾಗ ಬೇಡ ಅಂತ ಹೇಳಿದ್ರು. ಈಗ ಸಿಂಗಲ್ ಅಲ್ಲೇ ಹ್ಯಾಪಿ ಆಗಿದ್ದೀನಿ. ನೋಡುವ, ಇಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ, ಯಾಕಂದ್ರೆ ಅವಾಗ ಒಂದು ಮಾತು ಹೇಳಿದ್ರಿ, ಮನಸ್ಸಿನ ಒಳಗಿದ್ರು ನಾನು ಹೇಳೋದಿಲ್ಲ, ಯಾವ್ದನ್ನು ತೋರಿಸ್ಕೊಳ್ಳೋದಿಲ್ಲ. ಆದ್ರಿಂದ ಇದು ಹಾಗೆ ಇರ್ಬೋದು. ಅಲ್ಲ, ಅದು ಒಂಟೆ ಬೇಜಾರ, ನಮ್ಮ ನೋವುಗಳನ್ನ ನಾನು ಎಲ್ಲ ಅಲ್ಲ, ಅವಾಗ ನೀವು ಹೇಳಿದ ಮಾತನ್ನು ನಾನು ಅದನ್ನ ಈಗ ಈ ತರ ತಿಳ್ಕೊಳ್ತೇನೆ. ಓಕೆ ರಾಕೇಶ್ ಭಾಯ್, ಬಹಳಷ್ಟು ವಿಚಾರಗಳನ್ನ ಅತ್ಯಂತ ಮನೆಯ ಸದಸ್ಯಂತರ ನಾವು ಹಂಚಿಕೊಂಡು ನಮ್ಮ ಸ್ಪಂದನ ವಾಹಿನಿಯ ವಿಶಿಷ್ಟ ಕಾರ್ಯಕ್ರಮ ಕಲಾವಿದ ಇದನ್ನು ರಾಕೇಶ್ ಪೂಜಾರಿ ಅವರ ಮೂಲಕವೇ ಚಾಲನೆ ಕೊಟ್ಟಿದ್ದೇವೆ. 1 ಗಂಟೆಗಳಷ್ಟು ಎಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಏನು ನೋವು ನಲಿವುಗಳು, ಖುಷಿ ವಿಚಾರಗಳು, ಮನೆ ವಿಚಾರಗಳು ಎಲ್ಲವೂ ಕೂಡ ನಮ್ಮ ಜೊತೆ ಹಂಚಿಕೊಂಡು ಈ ಒಂದು ಕಲಾವಿದ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ಚಾಲನೆ ಕೊಟ್ಟ ರಾಕೇಶ್ ಅವರಿಗೆ ಸ್ಪಂದನ ವಾಹಿನಿ ಕಡೆಯಿಂದ ನಮಸ್ಕಾರ, ಅಭಿನಂದನೆ, ಧನ್ಯವಾದ. ನಿಮ್ಮ ಇನ್ನಷ್ಟು ಸಾಧನೆಗಳು ಯಶಸ್ವಿಯಾಗಲಿ, ನಿಮಗೆ ಪ್ರತಿ ಒಂದು ಹಂತದಲ್ಲೂ ಕೂಡ ಒಳ್ಳೆಯ ಶ್ರೀರಕ್ಷೆ ಇರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದು ಕಲಾವಿದ ಕಾರ್ಯಕ್ರಮದ ಪ್ರಥಮ ಭಾಗ, ಮೊದಲನೇ ಎಪಿಸೋಡ್. ಇದರಲ್ಲಿ ನಮ್ಮ ಅತಿಥಿ ರಾಕೇಶ್ ಪೂಜಾರಿ ಸ್ಪಂದನ ವಾಹಿನಿಯಲ್ಲೂ ಕಾರ್ಯಕ್ರಮವನ್ನು ನೀಡಿದವರು. ಅವರಿಗೆ ಮತ್ತಷ್ಟು ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೇವೆ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೋಡ್ತಾ ಇರಿ ಸ್ಪಂದನ.